ಸಂತಸವಾಯ್ತೆನಗೆ ಮನದೊಳು ಚಿಂತನೆ ಬಿಡಿ ನಿಮಗೆ ಮುಂತಪ್ಪುದು ಮೇಲಿದ ಕಾಲೋಚನೆ ಚಿಂತಿಸಿ ಬೇವೆನು ಲಾಲಿಸಿರೆಂಬುದ ಸಂತಸವಾಯ್ತೆನಗೆ ಮನದೊಳು ಚಿಂತನೆ ಬಿಡಿ ನಿಮಗೆ ಕ್ಷೇತ್ರದಲ್ಲಿ ಬಂದು ಪವಡಿಸಿದವರಿದ್ದೀರಿ. ನೀವು ಬಂದ ಉದ್ದೇಶ ಏನು ಎನ್ನುವುದನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇನೆ. ತಾಯಿ ಹೇಳಿದಂತಹ ಹರಕೆಯನ್ನು ತೀರಿಸುವುದಕ್ಕಾಗಿ ಬಂದವರು ನೀವು. ಆದರೆ ನೀವು ಸಂದಾಯ ಮಾಡಿದಂತಹ ಹರಕೆ ನನಗೆ ಸಲ್ಲಿಕೆಯಾಗಲಿಲ್ಲ. ಇದಕ್ಕೆ ಕಾರಣ ಬ್ರಹ್ಮಹತ್ಯಾ ದೋಷ ನಿಮ್ಮನ್ನು ಬಾಧಿಸುತ್ತಾ ಇದೆ. ಹಾಗಾಗಿ ಮುಂದೆ ಕಾಣುವಂತಹ ಗೌರಿ ಹೊಳೆಯಲ್ಲಿ ಸ್ನಾನವನ್ನು ಪೂರೈಸಿ ನಿಮ್ಮ ಮನದ ಇಚ್ಛೆಯನ್ನು ಪೂರೈಸಿಕೊಳ್ಳಿ. ನಿಮಗೆ ಶುಭವಾಗಲಿ. ಕಡಿಮೆಯಾದ ಅನುಭವ. ಹೌದು. ಕಾಡನಿದ್ರೆ ಬೆಳಕಿನ 4ನೇ ಜಾವು ಇರಬೇಕು. ನಾಗಬ್ರಹ್ಮ ನಮ್ಮ ಹೆಸರನ್ನೆತ್ತಿ ಕೂಗಿ ಕರೆದಂತಹ ಧ್ವನಿ ಕಿವಿಗಳಿಗೆ ಅಪ್ಪಳಿಸಿತು. ಹೌದಣ್ಣ. ಮತ್ತೆ ಬ್ರಹ್ಮಹತ್ಯಾ ದೋಷ ನಿಮ್ಮಲ್ಲಿದೆ. ಗಂಗೆಗೆ ಸಮಾನವಾದಂತಹ ಗೌರಿ ಹೊಳೆಯಲ್ಲಿ ಸ್ನಾನ ಮಾಡಿ ಆಮೇಲೆ ಒಂದು ಮುಷ್ಟಿ ಧನವನ್ನು ಹುಂಡಿಗೆ ಹಾಕಿ ಬದುಕಿನಲ್ಲಿ ಸುಖ ಒದಗಿ ಬರ್ತದೆ ಹೀಗೆಂದು ತಿಳಿ ಹೇಳಿದನು. ಹೌದು ತಾನೇ. ಅಪ್ಪ ಆ ಕಾರ್ಯವನ್ನು ಮಾಡಬೇಕು. ತಮ್ಮ ಅಣ್ಣ ನೆಮ್ಮದಿ ಆಯ್ತಲ್ಲ. ನಾನು ಪೂರೈಸಿದೆ. ನಿಂದು ಬಂದು ಹರಿಕೆಯನ್ನು ಸಂದಾಯ ಮಾಡಿದ ಹಾಗಾಯಿತು. ಹೌದು. ಮುಂದಲ್ಲಿಗೆ ಹೋಗುವುದು ಅಂತ ಯೋಚನೆಗೊಳಗಾಗಿದ್ದೇವೆ. ಹಾಗೆ ಅಂತ ಪಡುಮಲೆಯ ಗಡಿಯನ್ನು ದಾಟಿ ಮುಂದೆ ಬಂದಿದ್ದೇವೆ. ಪಡುಮಲೆ? ಹೌದು. ಯಾವನೋ ಒಬ್ಬ ಬಂದಲ್ಲ, ಸುಂಕ ಸುಂಕ ಅಂತ ಗಡಿಯಲ್ಲಿ ನಿಂತು. ಹೌದು. ಅವನ ಟೊಂಕ ಮುರಿಲಿಕ್ಕೆ ನೀನು ಕೈ ಎತ್ತಿದ್ದಿ. ಅಣ್ಣ ಹೌದಾ? ಪಡಿಮಲೆ ಅಂತ ಹೇಳಿದಾಗ ಪಡುಮಲೆ ಗಡಿ ದಾಟಿದ ಮೇಲೆ ಪಂಜ ಸಿಗ್ತದೆ. ಹೌದು. ಇಲ್ಲಿ ಬಾ. ನಮ್ಮ ಮಾವ ಹೇಳುತ್ತಿದ್ದ ಕಥೆ ನೆನಪಾಗ್ತಾ ಇದೆಯೋ? ಯಾವುದು? ನಮಗಿಂತ ಮೊದಲು ನಮ್ಮಮ್ಮ ಒಬ್ಬ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಳಂತೆ. ಹೌದು. ಅವಳಿಗೆ ಕಿನ್ನುದು ಯಾರು ಅಂತ ಹೆಸರಂತೆ. ಹೌದು. ಅವಳನ್ನು ಪಂಜಕ್ಕೆ ಪಯ್ಯನಿಗೆ ಮದುವೆ ಮಾಡಿಸಿ ಕೊಟ್ಟದ್ದು ಅಂತ ನಮ್ಮ ಮಾವ ಹೇಳ್ತಾ ಇದ್ದಲ್ಲ. ಹೌದಲ್ವಾ? ಹೌದು. ಅದು ಊರು ಇದೆ ಅಲ್ವಾ? ಹಾಗಿದ್ರೆ ಪಂಜದಲ್ಲಿ ನಮ್ಮ ಅಕ್ಕ ಇರಬೇಕು. ಅಕ್ಕನ ಮನೆಗೆ ಹೋಗುವ. ಈ ಮೊದಲು ಬಂದಿದ್ಯಾ? ಇಲ್ಲ. ಅಕ್ಕನ ಮನೆಯಲ್ಲಿ ಅಂತ ಗೊತ್ತಾ? ಅಕ್ಕನನ್ನೇ ನೋಡ್ಲಿಲ್ಲ. ಅಕ್ಕನ ಮನೆಯಲ್ಲಿ ಅಂತ ಹೇಗೆ ಹುಡುಕುವುದು? ಈಗ ಹುಡುಕ್ಬೇಕಲ್ಲ. ಭಾವನ ಹೆಸರು ಗೊತ್ತು, ಹೇಗೆ? ಹೆಸರು ಗೊತ್ತು. ಪಯ್ಯ ಬೈದ. ಪಯ್ಯ. ಹಾಗಿದ್ರೆ ಅವನ ಹೆಸರನ್ನು ಕೂಗಿ ಕರೆಯುತ್ತಾ ಹೋಗೋಣ. ಪಯ್ಯ ಎನ್ನುವ ಆ ಮನೆಯಲ್ಲಿದ್ರೆ ನಮ್ಮ ಸ್ವರ ಕೇಳಿ ಹೋಗೋಣಬಹುದು. ಅದೇ ಮನೆ ಅಂತ ತಿಳಿದು ಅಲ್ಲಿಗೆ ಹೋಗೋಣ. ಹಾಗಿದ್ರೆ ಗಟ್ಟಿ ಕರೆಯೋಣ. ಪಯ್ಯ ಸ್ವರ ಇಂಪಾಗಿರ್ಬೇಕು. ಹೌದಾ? ಓ ಪಯ್ಯಣ್ಣ. ಅಣ್ಣ ಸೇರಿಸಿ. ಪಯ್ಯಣ್ಣ. ಪಯ್ಯಣ್ಣ. ಓ ಪಯ್ಯಣ್ಣ. ಪಯ್ಯಣ್ಣ. ಹೊಡ್ಕೊಳ್ಳೋದು ನನ್ನ ಹಣೆ ಬರ ಹೊಡ್ಕೊಳ್ಳೋದು ಹಾಗಲ್ಲ ಸ್ವಾಮಿ. ಏನು ಸೊಳ್ಳೆ ಕರ್ಮ ಇಲ್ಲಿ. ಸೊಳ್ಳೆ? ಹೌದು. ಸೊಳ್ಳೆಗೆಲ್ಲ ಹೆದರಿದ್ದಾರೆ. ಏನು ಸೊಳ್ಳೆಗೆ ಹೆದರಬಾರ್ದ? ಸೊಳ್ಳೆಗೆ ಹೆದರದವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ನಾನು ಹೆದರುದಿಲ್ಲ. ನೀವು ಸರಿ ನೆನಪಾಡ್ಕೊಳ್ಳಿ. ಈಗ ವಿಷ್ಣು ದೇವರು ಹೋಗಿ ಕ್ಷೀರಸಾಗರದಲ್ಲಿ ಕೂತ್ಕೊಳ್ಳಿಲ್ವಾ? ಯಾಕೆ? ಸೊಳ್ಳೆಗೆ ಹೆದರಿ. ಮದ್ಯಾರು? ಆಮೇಲೆ ಈಶ್ವರ ದೇವರು ಕೈಲಾಸದಲ್ಲಿ ಹೋಗಿ ಕೂತಿದ್ದಾರೆ. ಯಾಕೆ? ಸೊಳ್ಳೆಗೆ ಹೆದರಿ. ಬ್ರಹ್ಮದೇವರು ಸತ್ಯಲೋಕದಲ್ಲಿ ಕೂತದ್ದು ಯಾಕೆ? ಸೊಳ್ಳೆಗೆ ಹೆದರಿ. ನೀವು ಇಷ್ಟು ಮೇಲೆ ಕೂತದ್ದು ಯಾಕೆ? ಸೊಳ್ಳೆಗೆ ಹೆದರಿ. ಹೌದಾ? ಹೌದು. ಸೊಳ್ಳೆಗೆ ಹೆದರದವ್ರು ಯಾರಿಲ್ಲ ಸ್ವಾಮಿ. ನಮ್ಮ ಪರಿಚಯ ಆಯ್ತಾ? ಇಲ್ಲ. ನಿಮಗೊಂದು ಮಾತು ಗೊತ್ತುಂಟಾ? ಕಾಗೆ ತಿನ್ನದ ವಸ್ತಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ. ಹಾಗೆ ಈ ಊರಿನಲ್ಲಿ ನನ್ನ ಪರಿಚಯ ಇಲ್ಲ ಅಂತ ಹೇಳಿದವರಿಲ್ಲ. ಹೌದಾ? ಯಾರ ಹತ್ರ ಬೇಕಾದ್ರೂ ಕೇಳಿ. ನಾನು ಪಯ್ಯ ವೈದ್ಯ ಅಂತ ಹೇಳಿದ್ರೆ ನಾನೇ. ಪಯ್ಯ ಅಂದ್ರೆ ಪಯ್ಯ ಅಲ್ಲ,
ಪಯ್ಯ ಬೇರೆ ಪಯ್ಯ ಬೇರೆ ಪಯ್ಯ ಪೈದ್ಯ ಅಂತ ಹೇಳಿದ್ರೆ ನಾನೇ. ಆಹಾ. ಹೌದು ಸ್ವಾಮಿ, ನಾವು ಪೂಜಾರರ ಮಕ್ಕಳು. ಹೌದಾ? ಹೌದು. ಆಗ್ಲಪ್ಪ. ಏನು ಪೂಜಾರ ಅಂತ ಹೇಳಿದ್ರೆ ಅಷ್ಟು ಕಡೆ ಏನು ಸ್ವಾಮಿ, ನಾವು ಮೊದಲು ಪೂಜೆ ಮಾಡುತ್ತಿದ್ದವರು, ಆದ್ದರಿಂದ ಪೂಜಾರ ಅಂತ ಬಂದದ್ದು. ಅದು ಕತೆ ಕೇಳ್ತೀರಾ? ನಿಜವಾಗಿಯೂ ನಾವು ಇವತ್ತಿಗೂ ಪೂಜೆ ಮಾಡಬೇಕಿತ್ತು. ನಾವು ಪೂಜೆ ಮಾಡಿ ಬರ್ತಿರುವಾಗ, ಪೂಜೆ ಮಾಡ್ಲಿಕ್ಕೆ ಹೋಗ್ತಿರುವಾಗ ಒಬ್ಬರು ನೂಲು ಹಾಕಿದವರು ಬಂದ್ರು. ಬಂದಾಗ ಅವರನ್ನು ನಾವು ಬನ್ನಿ ಸ್ವಾಮಿ ನೀವು ಕೂತ್ಕೊಳ್ಳಿ, ನಾನೀಗ ಒಂಚೂರು ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳಿ ಬಾವಿ ಕಟ್ಟೆ ಹತ್ರ ಹೋಗಿ ಸ್ನಾನ ಮಾಡಿ ಬರುವಾಗ ಈ ಜನಿವಾರ ಹಾಕಿದವರು ಒಳಗೆ ಹೋಗಿ ಪೂಜೆ ಮಾಡ್ತಾ ಇದ್ರು. ಅವ್ರು ಒಳಗಾದ್ರು ನಾವು ಹೊರಗಾದ್ರು, ಅಷ್ಟೇ ವ್ಯತ್ಯಾಸ ಬಿಟ್ರೆ ಬೇರೆ ಏನಿಲ್ಲ. ಮತ್ತೆ ಹೇಳ್ತೀರಾ, ನಾವು ಏರಿದ ಎತ್ತರ ಎಷ್ಟು? ನಾನು ದಿವಸಕ್ಕೆ 4 ಸಲ ಮೇಲೆ ಕೆಳಗೆ ಹೋಗ್ತೇನೆ. ಮನೆಗಲ್ಲ ಸ್ವಾಮಿ, ತಾಳೆ ಮರಕ್ಕೆ. ತಾಳೆ ಮರಕ್ಕೆ ಬೈನೆ ಮರ ಅಂತ ಉಂಟು, ತಾಳೆ ಮರ ಅಂತ ತೆಂಗಿನ ಮರ ಅಂತ ಉಂಟು. ಅದಕ್ಕೆ ಕಳ್ಳು ತೆಗಿಲಿಕ್ಕೆ ಹೋಗುದು. ನೋಡು, ನನ್ನಷ್ಟು ಮೇಲೆ ಕೆಳಗೆ ಹೋಗುವವರು ಯಾರಾದ್ರೂ ಇದ್ದಾರಾ? ಏನ್ ಮಾಡುದು, ಉದ್ಯೋಗ ಅಲ್ವಾ? ನೀವು ಮೇಲೆ ಹೋದ್ರೆ ಇದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮನಸ್ಸು ಬಿಟ್ಟರೆ ಎಷ್ಟು ಮೇಲೆ ಹೋಗೇನು ಉದ್ಯೋಗ ಸ್ವಾಮಿ. ಹಾಗಾಗಿ ನೋಡಿ, ಸುವರ್ಣ ಅಂದ್ರೆ ಏನು? ಸುವರ್ಣ ಅಂದ್ರೆ ಗೆಡ್ಡೆ. ಯಾವುದು ಸುವರ್ಣ ಗಡ್ಡೆ? ನಿಮ್ಗೆ ಸುವರ್ಣ ಗಡ್ಡೆ ನಂಜಿ ಉಂಟ ತಿಂದೆ ಗೊತ್ತು. ಅದಲ್ಲ, ಸುವರ್ಣ ಅಂತ ಹೇಳಿದ್ರೆ ಬಂಗಾರ ಎಂಬ ಅರ್ಥ. ಒಳ್ಳೆ ಮನಸ್ಸು ಎಂಬ ಅರ್ಥ. ಸುವರ್ಣ ಅಂತ ಹೆಸರು ಯಾರಿಗುಂಟು ನೋಡೋ? ಯಾವ ಜಾತಿಯವರಿಗೆ ಉಂಟು ನೋಡೋ? ಅದು ಇದು ನಮಗೆ ಮಾತ್ರ. ಇರ್ಲಿ ಸ್ವಾಮಿ, ಹೇಳಲಿಕ್ಕೆ ಹೋದ್ರೆ ತುಂಬಾ ಸಮಯ ಹಾಳಾಗ್ತದೆ. ಬೇರೇನು ವಿಚಾರ ಅಲ್ಲ, ನನಗೂ ಒಂದು ಮದುವೆ ಆಗಿದೆ. ಆಗ್ಬೇಕಲ್ವಾ ಸಂಸ್ಕಾರ? ಒಂದಾಗಿದೆ, ಸಂಸ್ಕಾರವಾಗಿದೆ, ಸಂಸಾರವಾಗಿದೆ. ಹೌದಾ? ಹೌದು. ಒಂದು. ಆದ್ರೆ ಏನು ಮಾಡೋದು, ಅತೃಪ್ತ ಕುಟುಂಬದ ಸಂತೃಪ್ತ ಸದಸ್ಯ ನಾನು. ಮದುವೆ ಆಗಿ ಎಂತಲ್ಲ ಅಷ್ಟೇ ಹೇಳಿ ಪ್ರಯೋಜನ ಇಲ್ಲ. ಅಂದ್ರೆ ಈಗ ನನ್ನ ಹೆಂಡತಿಯನ್ನು ನಿಮ್ಗೆ ನೋಡ್ಬೇಕಾ? ಅಲ್ಲ, ಹಾಗೆಲ್ಲ ಹೇಳ್ಬಾರ್ದು. ಏನು ಹೆಂಡತಿಯನ್ನೊಂದು ಪರಿಚಯ ಮಾಡಿಸ್ಬೇಕು. ಹಾಗೆ ನೋಡುದು ಅಂತ ಹೇಳಿದ್ರೆ ಬೇರೆ ಏನು ಅರ್ಥ? ನೀವು ನೋಡಿ, ಸೀತ್ರಿ ಮಾತಾಡಬೇಡಿ ನೀವು, ಗೊತ್ತಾಯ್ತಲ್ಲ? ಸೀತ್ರಿ ಮಾತಾಡಬೇಡಿ. ಇಲ್ಲಪ್ಪ, ನಾವೆಲ್ಲ ಹಾಗೆ ಮಾತಾಡ್ತೇವೆ. ಈಗ ಎಲ್ಲೋದ್ಯಾ? ಎಲ್ಲಿ? ಕಿನ್ನಿಯೇ ಎಷ್ಟೊತ್ತಿಗೆ ನೋಡಿದ್ರೆ ಕಿನ್ನಿ 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 ಕಿನ್ನಿ, ಬೇರೆ ಮಾಡೋದ ಕೆಲಸ ಇಲ್ವಾ ನಿಮಗೆ? ಕಿನ್ನಿಯಲ್ಲಿ ಮತ್ತೇನು ಫ್ಯಾರಡ್ ಅಂತ ಹೇಳ್ಬೇಕಾ? ಹಾಗಲ್ಲ, ಬೆಳಿಗ್ಗೆ ಎದ್ದು ಕೆಲಸ ಎಷ್ಟಾಗುದಿಲ್ಲ ಹೇಳಿ. ಬೆಳಿಗ್ಗೆ ಏಳ್ಬೇಕು, ನೀರು ತರಬೇಕು, ಅಡುಗೆ ಮಾಡ್ಬೇಕು, ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಒಂದಿಷ್ಟು ರಾಶಿ ಬಟ್ಟೆ ಇರ್ತದೆ ತೊಳಿಬೇಕು. ಹೆಣ್ಣಾದವಳ ಕರ್ತವ್ಯ, ಅದನ್ನು ಮಾಡಿದ್ರೆ ಮಾತ್ರ ಅವಳು ಹೆಣ್ಣು ಅಂತ ಕರೆಸಿಕೊಳ್ಳುವುದು. ನೀವು ಬೆಳಿಗ್ಗೆ ಏಳುವುದು, ತಿನ್ನುವುದು, ಹೊರಡುವುದು, ಮತ್ತೆ ಸಂಜೆ ಬರುದಲ್ವಾ? ಮನೇಲಿ ಎಷ್ಟು ಕೆಲಸ ಇದೆ ಅಂತ ನಿಮ್ಗೆ ಎಲ್ಲಿ ಗೊತ್ತಾಗ್ತದೆ ಹೇಳಿ? ಹೊತ್ತಾಯ್ತು ಅನ್ನೋ ಕಾರಣಕ್ಕಾಗಿ ಇಷ್ಟು ವೇಗವಾಗಿ ನಾನು ಮಾತಾಡೋದು. ಯಾರು? ನಾನ? ಅಯ್ಯ, ಈ ಗಂಡಸಿ ಏನಾಗಿದೆ ಏನು? ನಾನ ನೋಡೋರು ನೋಡ್ತಾ ಇರ್ತಾರೆ. ಆಚೆ ಚಲಾಗಿ ಆಚೆ ಕೆಲ ಇಲ್ಲ, ಒಳಗೋಗಿ ಅಂತದ್ದು ಕೂತ್ಕೊಳ್ಳಿಕ್ಕೆ ನಾವು ಇಲ್ಲೇ ಬಂದದ್ದು. ಜಗಲಿ ಈಗ ಮಧ್ಯಾಹ್ನ ಬೇಕಿತ್ತ ಇದು? ಕೂಗ ಕೂಗ ನೋಡ್ಲಿ, ನೋಡಿದ್ರೆ ಎಷ್ಟೊತ್ತಿಗೆ ಇದು ಒಂದೇ ನೋಡೋರಿಗೆ ನಂಜು, ಅವರಿಗೆ ಅವಕಾಶ ಇಲ್ಲಲ್ಲ. ಹಾಗಾಗಿ ನನಗೆ ಮನೆ ಸಾಕು. ನಿಮಗೇನು ಹೇಳಿ, ಏನು ನೀವೇನು ಸಂತೋಷದಲ್ಲಿ ಇರ್ತೀರಿ, ಆದ್ರೆ ನನಗೆ ಹಾಗ ಏನು ಇಲ್ಲಿ ಬನ್ನಿ, ನಿಮಗೆ ಏನು ಗೊತ್ತಾಗುವುದಿಲ್ಲ. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? ಇಷ್ಟು ವರ್ಷ ಆದ್ರೂ ನನ್ನ ಹೊಟ್ಟೆಯಲ್ಲಿ ಒಂದು ಹುಳ ಆದ್ರೂ ಹುಟ್ಟಿತ್ತ? ಹುಳ ಹುಟ್ಲಿಲ್ಲ ಅಂತೇಳಿ ತಲೆ ವಿಷಯ. ಮತ್ತೆ ಅದಕ್ಕೆ ತಲೆ ವಿಷಯಕ್ಕೆ ಸಾಯಿಬರ ಅಂಗಡಿ ಹೋಗಿ ಬೆಳಿಗ್ಗೆ ಹೋಗಿ ನೀರು ಬೆಲ್ಲ ತಗೋ, ನೀರು ಬೆಲ್ಲ ತಗೊಂಡು ತಿನ್ನು ತಗೋ, ಒಂದು ವಾರದಲ್ಲಿ ಹುಳ ಚಿಪಿ 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 ಆಗ್ತದೆ. ಜೋನಿ ಬೆಲ್ಲ ಒಳ್ಳೆ. ಏನಾಗಿದೆ ನಿಮಗೆ? ನಾನು ಹೇಳಿದ್ದ ಹಾಗಲ್ಲ. ಮತ್ತೆ ಮದುವೆ ಆಗಿ ಇಷ್ಟು ವರ್ಷ ಕಳೆದ್ರು ನಮ್ಗೊಂದು ಮಗು ಆಗಿದೆಯಾ ಹೇಳಿ? ಹೆರು, ನೀಗೇನು ರೋಗವ? ಹಂದಿ ಮಾರಿ ಹಾಕಿದಾಗ ಒಂದು 25 ಹೆತ್ತು ಹಾಕತ್ಲಾಗೆ ಹೆರು. ಅಯ್ಯೋ, ಹಾಗಾಗ್ತದಾ? ಸುಮ್ಮನೆ ನಿಮ್ಗದಲ್ಲ ಎಲ್ಲ ಹೆರು ಹೆರು ಈಗಲೇ ಹೆರು. ನನಗೇನು ಹೆರು ಹೆರು ಅಂತ ಹೇಳಿದ್ರೆ ಹೇಗೆ ಹೇರುದು ಅಂತೇಳಿ, ಹೇಗೆ ಹೇರುದು ಇಲ್ಲ ಅಜ್ಜಿ ಹತ್ರ ಹೋಗಿ ಕೇಳಿ, ನಂತರ ಗೊತ್ತಾಗ ಅವರು ಪಾಪ ಹೆತ್ರ ನಮ್ಮ ಕಾಲದಲ್ಲ ಮುಗಿದೈತೆ ದೇವ್ರೆ, ಇವ್ರೇನು ಹುಡುಗಿ ಮಕ್ಕಳು ಹಾಗೆ ಹೆರ್ಬೇಕಾದ್ರು ನೋಡಿ ದೇವರ ಅನುಗ್ರಹ ಬೇಡವಾ? ಹೌದು. ನಿಮ್ಗೆ ಅದೆಲ್ಲ ಎಲ್ಲ ಅರ್ಥ ಆಗ್ತದೆ ಹೇಳಿ? ನನ್ನ ಕಷ್ಟ
ಹೊರಗೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕಿಲ್ಲ. ಹಾ. ಬಂಜೆ ಬಂದ್ಲು ಅಂತ ಜನ ಆಡಿಕೊಳ್ಳುವುದು. ಹಾ. ಅವರೆಲ್ಲ ಮೂಗು ತಿರ್ಸಿಕೊಂಡು ಹೋಗುವಾಗ ನನಗೆ ಎಷ್ಟು ಕೋಪ ಬರ್ತದೆ ಗೊತ್ತಾ? ತೆಗೆದು ಮುಸುಡಿಗೆ ಒಂದು ಬಾರಿಸ್ಬೇಕು. ಆಗ್ತದಾ? ಇದು ಸತ್ಯ ಅಲ್ವಾ? ಹೌದು. ಇಲ್ಲಿ ಆ ಹೆಂಗಸರಿಗೆ ಬೇರೆ ಕೆಲಸ ಇಲ್ಲ. ಅವಳ ಗಂಡ ಹಾಗೆ, ಇವಳ ಗಂಡ ಹೀಗೆ. ಅವಳು ಅವನ ಮಗಳ ಜೊತೆಲಿ ಹೋಗಿದ್ದಾಳೆ, ಇವನ ಮಗಳ ಜೊತೆಲಿ ಹೋಗಿದ್ದಾಳೆ, ಇನ್ನು ನನ್ನ ಮಗಳು ಯಾರ ಜೊತೆಲಿ ಓಡಿ ಹೋಗಿ ಇದೇ ತಲೆ ಬಿಸಿ ಬಿಟ್ರೆ ಬೇರೆ ಏನಿಲ್ಲ. ಕೆಲಸ ಇಲ್ದದ್ದು ಅವರಿಗಲ್ಲ, ನಿಮಗೆ ನಾನು ಎಷ್ಟು ಹೇಳಿದ್ರು ಅರ್ಥ ಆಗುದಿಲ್ಲ ನಿಮಗೆ. ಇರ್ಲಿ, ದೇವ್ರು ಕೊಡ್ತಾನೆ, ತಲೆ ಬಿಸಿ ಮಾಡಬೇಡ. ಈಗ ಊಟಕ್ಕಾಯ್ತಾ? ಊಟಕ್ಕಾಯ್ತು, ಅದಿರ್ಲಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಂದ್ರೆ ಎಷ್ಟು ಈ ಗಂಡಸಿಗೆ ಇದು ಒಂದು ಬಿಟ್ಟು ಬೇರೆ ಏನಿಲ್ಲ. ನನ್ನನ್ನು ನೋಡಿ ಅಂತ ಹೇಳಿದ್ದಲ್ಲ, ಮತ್ತೆ ನನ್ನ ಸೀರೆ ನೋಡಿ ಅಂತ. ನೋಡ್ತಾ ಇದ್ದೀನಿ. ನೀನು ಒಳ್ಳೆ ಸೀರೆ, ಏನಾಗಿದೆ? ಒಳ್ಳೆ ಸೀರೆ. ಹೌದು. ಯಾವತ್ತಿನ ಸೀರೆ ಇದು? ಏನಾಯ್ತು? ಯಾವಾಗ ತಂದದ್ದು ಇದು? 7-8 ವರ್ಷ ಆಗಿರ್ಬೋದು ಅಷ್ಟೇ. ಮದುವೆ ಕೊಟ್ಟದ್ದು ಸೀರೆ ಇದು. ಇದು ಒಂದೇ ಇರು. ನನಗೊಂದು ಸೀರೆ ಬೇಕು, ನನಗೊಂದು ಸೀರೆ ಬೇಕು. ಸೀರೆ ಬಿಚ್ಚು 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 ಬಿಚ್ಚಿ ಬಿಚ್ಚಿ ಕೊಡು ನನ್ನ ಕೈಯಲ್ಲಿ. ಕೊಟ್ಟು ಸೀರೆ ನೋಡಿ ತೋರಿಸ್ಕೊಂಡು ತರ್ತೇನೆ ನಾನು. ಇಂಥದ್ದೇ ಸೀರೆ. ಹಾಗಲ್ಲ, ನನಗೆ ಇಂಥದ್ದೊಂದು ಸೀರೆ ಬೇಕು ಬೇರೆ ಅಂತ. ಇಂಥದ್ದೊಂದು ಸೀರೆ. ಆಮೇಲೆ ಏನ್ ಬೇಕು? ಕುಪ್ಪಸ ಬೇಕು. ರವಿಕೆ ನಾನು ಮೊನ್ನೆ ಹೊಲಿಕ್ಕೆ ಹಾಕಿದ್ದೇನೆ. ಹೌದಾ? ಹೌದಾ? ಬರುವಾಗಲೂ ಒಂದು ರವಿಕೆ ಹೊಲಿ ಅಂತ ಹೇಳಿ ಬಂದಿದ್ದೇನೆ ಅವನ ಹತ್ರ, ಶಿಂಪಿಗನ ಹತ್ರ ಹೇಳಿ ಬಂದಿದ್ರ? ಹೌದು. ಅಳತೆ? ಈಗ ರವಿಕೆಗೆ ಅಳತೆ ಕೊಡ್ಲಿಕ್ಕೆ ಉಂಟಾ? ಅಳತೆ ಅಯ್ಯೋ, ನಾನೇನು ಒಂದು ನನ್ನ ಹೆಂಡತಿಗೆ ಒಂದು ರವಿಕೆ ಹೊಲಿ ಮಾರಿ ಅಂತ ಹೇಳಿ ಬಂದಿದ್ದೀನಿ ನಾನು. ಈಗ ಅವನ ಹೆಂಡತಿಗೆ ಹೊಲಿಯುವುದ, ನಿಮ್ಮ ಹೆಂಡತಿಗೆ ಹೊಲಿಯುವುದ? ನೀನು ಚೂರು ಸೀಕ್ರಿ ಮಾತಾಡ್ತೀನಿ. ಅಳತೆ ಇದ್ರೆ ಹೇಗೆ ನಾನು ಅದೆಲ್ಲ ಯಾರಿಗೆ ತಲೆ ಹೋಗ್ತಾ ಮಾರದೆ ಈ ಗಡಿ ಇವತ್ತಲ್ಲಿ ಆಚೆ ಹೋಗೋದ್ರ ಒಂದು ಕೊಟ್ಟು ಅದೆಲ್ಲ ಆಗ್ಲಿಕ್ಕಿಲ್ಲ. ಎಂತದ್ದು ಮಾಡುದು? 18 ಕೈ 18? ಎಂತದು? 28ವರೆ ಭುಜ. ಸರಿ, ಉಂಟು ಮರ ಲೆಕ್ಕ. ಹೌದಾ? ಹೌದೌದು. ಅದೇ ಕಾಯ್ತಿ. 14ವರೆ ಕುತ್ತಿಗೆ. ಎಲ್ಲ ಹೊರೆ ಅರ್ಧ ಹೆಚ್ಚಾದದ್ದು ಹೇಗೆ ಅಂತ. ಓಹೋ, 48ವರೆ ಸ್ವಂತ. ಸುಳ್ಳು. ಸರಿ ನೋಡಿ, ಇನ್ನೊಮ್ಮೆ ನೋಡಿ. 48ವರೆ ಸರಿ ಉಂಟು. ಸ್ವಲ್ಪ ಸರಿ ನೋಡಿ, ನೀವು ಅಷ್ಟಿರ್ಲಿಕ್ಕಿಲ್ಲ. ಇಲ್ಲ 48. 38 ನನಗೆ ನಮ್ಮ ಹೆಂಡತಿ ಸೊಂಟ ನಿಮ್ಗೆ ಹೇಗೆ ಗೊತ್ತಿದೆ? ತಪ್ಪು ಅವರದ್ದಲ್ಲ, ಒಂದು ಅಂದಾಜಿಗೆ ಹೇಳಿದ್ದ ಅವರಷ್ಟೇ. ಅಂದಾಜಿಗೆ ಸರಿ ನೋಡಿ ಹೇಳಲಿಕ್ಕೆ ಆಗ್ತದ? ಒಂದು ಅಂದಾಜಿಗೆ ಹೇಳಿದ್ದಪ್ಪ. ಅವ್ರು ಹೋಗುವವರವ್ರದ್ದೆಲ್ಲ ಅಂದಾಜು ಮಾಡಿಕೊಂಡು ಹೇಳುದು. ಹಾಗಲ್ಲ, ನೋಡಿ ಹೇಳಿದ್ದಲ್ಲ ಅವರು. ಒಂದು ನೋಡುವಾಗ ಈ ಸೊಂಟದ ಅಂದಾಜಿಗೆ ಹೇಳಿದ್ದ. ಆಯ್ತು. ನೋಡಿ, ನೀವು ಪಕ್ಕದ ಮನೆಯವರೆಲ್ಲ ಹಾಗೆಲ್ಲ ಸಿಟ್ಟು ಮಾಡಬಾರ್ದು. ಪ್ರಪಂಚದಲ್ಲಿ ಯಾರಲ್ಲಿ ಬೇಕಾದ್ರೂ ಸಿಟ್ಟು ಮಾಡಬಹುದು ನಾವು, ಪಕ್ಕದ ಮನೆಯವರಲ್ಲಿ ಸಿಟ್ಟು ಮಾಡಬಾರ್ದು. ಒಳ್ಳೆತನದಲ್ಲಿ ಇರ್ಬೇಕಾಗ್ತದೆ. ಅದೆಲ್ಲ ನಿಮ್ಗೆ ಗೊತ್ತಾಗುದಿಲ್ಲ. ಮನೆಯಲ್ಲಿರುವಾಗ ನನಗೆ ಗೊತ್ತಾಗುದಿಲ್ಲ ಅದೆಲ್ಲ. ಹಾಗಲ್ಲ ಸ್ವಾಮಿ. ಸರಿ, ಆಯ್ತು, ಅದೆಲ್ಲ ಆಯ್ತು. ಕೈದು ಇದು ಗೊತ್ತಾಗಲಿಲ್ಲ. ನೋಡ, ಹೀಗೆ ಹಿಡ್ಕೊಂಡು ಹೋಗ್ತೀರಾ? ಯಾರಾದ್ರೂ ಮಾರ್ಗದಲ್ಲಿ ನಿಮ್ಮಲ್ಲಿ ಕೇಳಿದ್ರೆ ಏನಂತ ಹೇಳ್ತೀರಿ? ನನ್ನ ಹೆಂಡತಿ ಅಳತೆ ಅಂತ ಹೇಳ್ತೀನಿ. ಮರ್ಯಾದೆ ತೆಗಿತೀರಿ ನೀವು. ಏನಾಗಿದೆ ನಿಮಗೆ? ಮತ್ತೆ ನನ್ನ ಹೆಂಡತಿ ರವಿಕೆ ಕರ್ಮ ನಿಮ್ಮದು. ಯಾರಾದ್ರೂ ಬೈದಾರು ಮತ್ತೆ? ಆಯ್ತು. ನೀನೊಂದು ರವಿಕೆ ಅಂದ್ರೆ ಆಯ್ತಲ್ಲ. ಸರಿ, ಹಿಡ್ಕೊಳ್ಳಿ. ಮತ್ತೆ ಬೇಗ ಬನ್ನಿ. ಬೇಗ ಎಲ್ಲ ಗಂಜಿ ಚಟ್ನಿ ಎಲ್ಲ ಮಾಡಿ ಮತ್ತೆ ಬಸ್ಲೆ ಚಪ್ರ ಎಲ್ಲ ಜಾಗ್ರತೆ. ಆಚೆ ಮನೆ ಈಚೆವರೆ ದನಗಳೆಲ್ಲ ಬರ್ತದೆ. ಮನೆ ಹರಿವೆ ಬೀಜ ಹಾಕಿದ್ದೇನೆ, ಅದೆಲ್ಲ ಮೇಲ್ ಬರ್ತಾ ಉಂಟು. ಕೋಳಿಗಿಳಿ ಎಲ್ಲ ಜಾಗ್ರತೆ. ಆಯ್ತು, ನೀವು ಬೇಗ ಬನ್ನಿ. ಮತ್ತೆ ಇದು ಮನೆಯ ಕಿಟಕಿಗೆ ಆ ಮಡ್ಲ ಅಡ್ಡ ಇದೆ ಆಯ್ತಾ? ಆಚೆ ದಾರಿಲಿ ಹೋಗೋ ಬ್ರಹ್ಮ ರಕ್ಕಸಗಳೆಲ್ಲ ಇಣುಕ್ತಾ ಇರ್ತವೆ ಆಗಾಗ. ಇಣಕಲ್ಲಿ ಪಾಪ ಇರ್ಲಿ ಅಂತ ಹೇಳಿದೆ. ಅಳತೆ ಒಂದು ಸರಿ ಬೇಗ ಬನ್ನಿ ನೀವು. ಸುಮ್ಮನೆ ಅಳತೆ, ಎಂತ ಅಳತೆ? ಸುಮ್ಮನೆ ಬೇಡ ಅಳತೆ. ನಂಜಿ ಮಾತಾಡಬೇಡಿ ನೀವು. ಯಾರ್ಯಾರ ಹೆಂಡತಿಯರನ್ನು ನೀವು ಶಿಕ್ಷಿಸಿ ಹಾಕುದು ಹೀಗೆ.
ಮಧ್ಯೆಯಲ್ಲಿ ಬಂದು ಮಾತಾಡಿ ಗೊತ್ತಾಯ್ತಾ? ನಾನು ನನ್ನ ಹೆಂಡತಿ ಎಷ್ಟು ಚಂದದಲ್ಲಿದ್ದೇವೆ, ಮನೆಗೆ ಬಂದಾಗ ನನಗೆ ನನ್ನ ಹೆಂಡತಿ ಅಂತ ಹೇಳಿದ್ರೆ ಆಯ್ತು. ಅದು ಗೊತ್ತುಂಟು ನಿಮಗೆ? ಮಾತಾಡ್ತಾ ಅಳ್ತೊಂದು ಬಾಕಿ ಇತ್ತಲ್ವ? ಹರಿಯಲಿದು ಬೈಯ ಬೈದ್ಯನ ಬೆಸರೆತ್ತಿ ಕರೆಯಲು ಹರಿದು ತರವು ವೈದ್ಯರೇ, ಬಯ್ಯ ವೈದ್ಯರ ಮನೆಯಲ್ಲಿ ಅಮ್ಮ. ವೈದ್ಯರ ಮನೆ ಇದೆ. ಹೌದೇ? ಅವರನ್ನು ಕಾಣಬೇಕಿತ್ತಲ್ಲ. ಅವರು ಇಲ್ವಲ್ಲ, ಎಲ್ಲಿ ಹೋಗಿದ್ದಾರೆ? ಮೂರ್ತಿಗೆ ಹೋಗಿದ್ದಾರೆ ಅವರು. ಯಾವಾಗ ಬರಬಹುದು? ಅವರು ಬರುವಾಗ ಸಾಧಾರಣ ಸಂಜೆ ಆಗಬಹುದು. ಹೌದೇ? ಹೌದು. ನಮಗೆ ಅವರನ್ನು ಕಾಣಬೇಕಿತ್ತಲ್ಲಮ್ಮ. ಹಾಗಾದ್ರೆ ಏ. ಅವರು ಬರುವ ತನಕ ನಿಮ್ಗೆ ಇರ್ಲಿಕ್ಕೆ ಆಗ್ತದಾ? ಇರಬಹುದು. ಇರಬಹುದಾ? ಹೌದು. ಜಾತಿಯಲ್ಲಿ ನೀವು ಉತ್ತಮರು ಬ್ರಾಹ್ಮಣರು ಆಗಬಹುದಂತಾದ್ರೆ ಏ ಅಲ್ಲೇ ಪದ್ಮ ಕಟ್ಟೆ ಉಂಟು, ಅದರಲ್ಲಿ ಕುಳಿತುಕೊಳ್ಳಿ. ಆಹಾ. ನೀವು ಬಂಟರಾದರೆ ಏ ಅಲ್ಲೇ ಚಪ್ಪರ ಉಂಟು, ಅದರಲ್ಲಿ ಕುಳಿತುಕೊಳ್ಳಿ. ಏ ನೀವು ನಮ್ಮವರಾದರೆ ಏ ಬಿಲ್ಲವರಾದರೆ ಏ ಮನೆಯ ಒಳಗಡೆ ಏ ತೂಗುಯ್ಯಾಲೆ ಉಂಟು, ಏ. ಅದರಲ್ಲಿ ಕುಳಿತುಕೊಳ್ಳಿ. ಏ ಅಮ್ಮ. ಒಂಟಿ ಹೆಂಗಸು ಮನೆಯಲ್ಲಿ ಇರುವುದು, ಅಲ್ಲಿ ಹೋಗುವುದು ಶಿಷ್ಟಾಚಾರವೋ? ನಾವು ಜಾತಿಯವರು. ಛೇ, ನಮ್ಮ ಪರಿಚಯ ಅವಳಿಗಿದೆಯೋ? ಇಲ್ಲ. ಅವಳ ಪರಿಚಯ ನಮಗಿದೆಯೋ? ಇಲ್ಲ. ಹಾಗಾಗಿ ಹೋಗುವುದು ಸರಿಯಲ್ಲ. ಹಾಗಾದ್ರೆ ಎಲ್ಲಿ ಕೂತ್ಕೊಳ್ಳುವುದು? ಇಲ್ಲ. ಹೋಗೋ. ಬ್ರಾಹ್ಮಣರು ಕುಳಿತುಕೊಳ್ಳುವ ಪದ್ಮ ಕಟ್ಟೆ ಅಲ್ಲ, ಹಾ. ಬಂಟರು ಕುಳಿತುಕೊಳ್ಳುವುದಕ್ಕೆ ಇದೆಯಲ್ಲ, ಹೌದು. ಅದೇ ಜಾಗದಲ್ಲಿ ಕುಳಿತುಕೊಳ್ಳುವ. ನಮಗೆ ತುಂಬಾ ಬಾಯಾರಿಕೆ ಆಗಿದೆ, ಒಂದಿಷ್ಟು ಕುಡಿಯುವುದಕ್ಕೆ ನೀರು ಕೊಡ್ತೀರಾ? ನೀರು ಬೇಕೇ? ಹೌದಮ್ಮ. ತರ್ತೇನೆ, ತರ್ತೇನೆ. ನೀರು ತಂದಿದ್ದೇನೆ, ಕುಡಿ. ಇಲ್ಲ. ನೀರ ಮುಟ್ಟುವರಲ್ಲ, ಬೇರೆ ಸಂಶಯವಿಲ್ಲ. ಯಾರಾಗಿ ನಿನ್ನ ಪೆತ್ತಾಕೆ ಊರ ತಂದೆಯು ಮೂಲ ತಳಜಾವುದಿರುತ್ತ ವಿಚಾರಿಸಿ ಬೇಡಿದ ಆಕೆ. ಕುಡಿಯಿರಿ ನೀರು, ಬಾಯಾರಿಕೆ ಆಗ್ತದೆ ಅಂತ ಹೇಳಿದ್ರಲ್ಲ. ನಾವು ನೀರನ್ನು ಮುಟ್ಟುವುದಿಲ್ಲವಮ್ಮ. ಮುಟ್ಟುವುದಿಲ್ವೇ? ನಮ್ಮ ಬದುಕಿನಲ್ಲೊಂದು ಶಿಷ್ಟಾಚಾರ ಇದೆ. ಏನು? ನೀರು ಕುಡಿಬೇಕು ಅಂತಿದ್ರೆ ನೀರು ತಂದು ಕೊಡುವವರ ಜಾತಿ ಯಾವುದು, ಅವರ ಮೂಲ ಏನು, ಅವರ ಕುಲ ಏನು ಎನ್ನುವುದನ್ನೆಲ್ಲ ಕೇಳಿ ತಿಳಿದುಕೊಂಡು ಆಮೇಲೆ ನಾವು ನೀರು ಕುಡಿಯುವುದು. ಆದ ಕಾರಣ ತಮ್ಮ ಬದುಕಿನ ವೃತ್ತಾಂತವನ್ನು ತಿಳಿಯ ಹೇಳಬಹುದಾ? ಹಾಗಾದ್ರೆ ನಿಮಗೆ ಇವತ್ತು ನೀರು ಕುಡಿಲಿಕ್ಕೆ ಆಗುದಿಲ್ಲ. ಅದು ಯಾಕೋ? ಸಾಧಾರಣ ನನ್ನ ಕಥೆಯನ್ನು ಹೇಳಬೇಕಾದ್ರೆ ಒಂದು 7 ಹಗಲು 7 ರಾತ್ರಿ ಬೇಕಾದೀತು. ಯಾಕೋ? ಅಷ್ಟುಂಟು. ಅಷ್ಟು ಉದ್ದ? ಹೌದು. ಸ್ವಾಮಿ ಅಮ್ಮ, ಆ ಉದ್ದದ ಕಥೆಯನ್ನು ಗಿಟ್ಟ ಮಾಡಿ ಹೇಳುವುದಕ್ಕಾಗುವುದಿಲ್ಲ. ನೀವು ನೀರು ಕುಡಿಬೇಕಲ್ಲ, ಹೌದು. ಹಾಗಾಗಿ ಗಿಡ್ಡದಲ್ಲಿ ಹೇಳ್ತೇನೆ. ಹೇಳಿ. ಕೇಳ್ಬೇಕಪ್ಪ, ಕೇಳ್ಬೇಕು. ವರ್ಣದೊಳು ಮೇಲೆನಿಸಿದಾಕೆ ಸುವರ್ಣ ವಿಜಯಣ ಚರಿತೆಯ ಕುಲವರ್ಣಿತವು ಕಿವಿಗೊಟ್ಟು ಕೇಳಿರಿ ವರ್ಣಿಸುತ್ತ ವರ್ಣಿಸುವುದ ಕೇಳಿರಿ. ನನ್ನ ಕಥೆಯನ್ನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೇನೆ. ಹೇಳಿ. ಒಂದಿಷ್ಟು ಹೇಳ್ತೇನೆ. ಏ, ಒಂದಾನೊಂದು ಕಾಲದಲ್ಲಿ ಏ, ಬ್ರಹ್ಮದೇವರು 2 ಪಕ್ಷಿಗಳನ್ನು ಸೃಷ್ಟಿ ಮಾಡಿ ಅವುಗಳಿಗೆ ಕಾಂಜವ ಕೀಂಜವ ಎನ್ನುವಂತ ಹೆಸರನ್ನಿರಿಸಿ ಅಣ್ಣ ತಂಗಿಯರಾಗಿ ನೀವು ಭೂಲೋಕದಲ್ಲಿ ಬಾಳಿ ಅಂತ ಹರಸಿ ಕಳುಹಿಸಿ ಕೊಟ್ರು. ಓಹೋ. ಆ ಹಕ್ಕಿಗಳು ಹಾಗೆ ಭೂಲೋಕಕ್ಕೆ ಬಂದವು. ಏ, ಬಂದಂತ ಹಕ್ಕಿಗಳಿಗೆ ಪ್ರತಿಯೊಬ್ಬರು ಸಂಸಾರವನ್ನು ನಡೆಸುವುದನ್ನು ನೋಡಿದಾಗ ಏ, ಅಣ್ಣ ತಂಗಿಯಾಗಿ ನಾವಿರುವುದಲ್ಲ, ಏ, ಗಂಡ ಹೆಂಡತಿಯರಾಗಿ ಇರಬೇಕೆನ್ನುವುದು ಆಸೆ ಆಯ್ತಂತೆ. ತಪ್ಪಲ್ಲ. ಹಾಗೆ ಬ್ರಹ್ಮದೇವರಲ್ಲಿ ಹೋಗಿ ಕೇಳಿದ್ರಂತೆ. ಏ. ಕೇಳಿದವಂತೆ. ಏ, ಕೇಳಿದಾಗ ಬ್ರಹ್ಮದೇವರು ಹರಸಿ ಕಳುಹಿಸಿ ಕೊಟ್ರು. ಏ, ಹಾಗೆ ಭೂಲೋಕಕ್ಕೆ ಬಂದಂತ ಹಕ್ಕಿಗಳು ಏ, ದಿನ ಕಳೆಯಿತು, ಏ, ತಿಂಗಳಾಯಿತು, ಏ,
ಆ ಹಕ್ಕಿ ಏ. ಹೆಣ್ಣು ಹಕ್ಕಿ ಎನ್ನುವುದು ಏ. ಗರ್ಭಿಣಿಯಾಯಿತು. ಓಹೋ. ಹಾ. ಅದಕ್ಕೊಂದು ಆಸೆ ಆಯ್ತಂತೆ. ಯಾವಾಗ ಯಾವ ಆಸೆಯ? 7 ಸಮುದ್ರದ ಆಚೆಯಲ್ಲಿರುವಂತ ಹಾ. ತಾವರೆ ಹೂವಿನ ಮಧುವನ್ನು ತಿನ್ನಬೇಕು ಅಂತ ಸಿಹಿ ತಿನ್ನುವ ಆಸೆ. ಹೆಣ್ಣು ಹಕ್ಕಿಯ ಬಯಕೆ ತಪ್ಪಲ್ಲ. ನೆರವೇರಿಸಬೇಕಾದ್ದು ಗಂಡು ಹಕ್ಕಿಯ ಕರ್ತವ್ಯ. ನಿಜ. ಹಾಗೆ ಹಾರಿ ಹೋಯ್ತಂತೆ. ಏ. ಹೋಗಿ ಏ. ಆ ತಾವರೆ ಹೂವನ್ನು ನೋಡಿ ಏ. ಅದರ ಮಧುವನ್ನು ಹೀರ್ಬೇಕೆನ್ನುವುದಾಗಿ ಮುಂದಾದಾಗ ಏ. ಕತ್ತಲಾಯಿತಂತೆ. ಹಾ. ತಾವರೆ ಎನ್ನುವುದು ಮುದುಡಿಕೊಂಡಿತ್ತು. ಕತ್ತಲಾಗುವಾಗ ಮುದುಡಿಕೊಳ್ತದೆ. ಹೌದು. ಸೂರ್ಯನ ಬೆಳಕು ಮೂಡಿದಾಗ ಅದು ಅರಳುತ್ತದೆ. ಏನು ಮಾಡೋಣ, ಹಕ್ಕಿ ಗೊತ್ತಿರ್ಲಿಲ್ಲ. ಏ. ಗಂಡು ಹಕ್ಕಿ ಎನ್ನುವುದು ಅಲ್ಲೇ ಬಂದಿಯಾಯಿತು. ಒಳಗೆ. ಹಾ. ಹಾ. ಕಾದು 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 ಏ. ಸೋತಂತ ಹೆಣ್ಣು ಹಕ್ಕಿ ಏ. ಯೋಚನೆ ಮಾಡಿತಂತೆ. ಏ. ನನ್ನ ಗಂಡ ಇನ್ನೂ ಬರ್ಲಿಲ್ವಲ್ಲ, ಎಲ್ಲಿ ಹೋದನೋ ಏನಾಯ್ತು ಅಂತ. ಆಗ ಬ್ರಹ್ಮದೇವರಿಗೆ ಒಂದು ಹರಕೆ ಹೇಳಿಕೊಂಡಿತಂತೆ. ಏನೆಂದು? ನನ್ನ ಗಂಡನಿಗೆ ಏನೂ ತೊಂದರೆ ಆಗದೆ ಬಂದ್ರೆ ನಾನು ಇಟ್ಟಂತ ಮೊದಲ ಮೊಟ್ಟೆ ಎನ್ನುವುದು ಹರಕೆಯಾಗಿ ಬ್ರಹ್ಮದೇವರಿಗೆ ಕೊಡ್ತೇನೆ ಅಂತ. ಹೆಣ್ಣು ಜಾತಿಯೇ ಹಾಗೆ. ಹಾ. ಕಷ್ಟ ಕಾಲದಲ್ಲಿ ದೇವರಿಗೆ ಹರಿಕೆ ಹೊತ್ತುಕೊಳ್ಳುವುದು. ಅದೇ ತಪ್ಪಲ್ಲ. ರೀತಿ ಏ. ಬೆಳಗಾಯಿತು, ಏ. ಸೂರ್ಯೋದಯವಾಯಿತು, ಆ. ಕಮಲ ಅರಳಿತು, ಏ. ಮಧುವನ್ನು ಹಿಡಿದುಕೊಂಡು ಗಂಡು ಹಕ್ಕಿ ಬಂತು. ಏ. ಸಂತೋಷವಾಯಿತು. ಏ. ಹಾಗೆ ಮಧುವನ್ನು ಹೀರಿತಂತೆ. ಏ. ಸ್ವಲ್ಪ ದಿನ ಕಳೆದಾಗ ಆ. ಮೊಟ್ಟೆ ಇಟ್ಟಿತು. ಆ ಹೆಣ್ಣು ಪಕ್ಷಿ. ಹೌದು. ಆ. ಮೊದಲ ಮೊಟ್ಟೆಯನ್ನು ಬ್ರಹ್ಮದೇವರಿಗೆ ಕೊಡಬೇಕಲ್ಲ, ಹೌದು. ಕೊಂಡು ಹೋಗುವುದೇ ಹೇಗೆ? ಹ್ಮ್. ಕೊಕ್ಕಿನಲ್ಲಿ ಎಲ್ಲಿಯಾದ್ರೂ ಹಿಡಿದುಕೊಂಡು ಹೋದ್ರೆ ಕಚ್ಚಿಕೊಂಡು ಹೋದರೆ. ಎಂಜಲಾಗ್ತದೆ. ಹೌದು. ಕಾಲಿನಿಂದ ಹಿಡಿದುಕೊಂಡು ಹೋದ್ರೆ ಏ. ಮೈಲಿಗೆ ಆಗ್ತದೆ. ಹೌದು. ಏನು ಮಾಡೋಣ ಅಂತ ಯೋಚನೆ ಮಾಡಿದಂತ 2 ಹಕ್ಕಿಗಳು ಆ. ಒಂದು ನಿರ್ಧಾರಕ್ಕೆ ಬಂದವಂತೆ. ಅದೇನು? ಒಂದೊಂದು ರೆಕ್ಕೆಯಲ್ಲಿ ಹಾರುವುದು, ಆ. ಇನ್ನೊಂದೊಂದು ರೆಕ್ಕೆಯನ್ನು ಜೋಡಿಸಿ ಮಧ್ಯದಲ್ಲಿ ಮೊಟ್ಟೆ ನಿರಿಸಿಕೊಂಡು ಹಾರುವ ಅಂತ ಫಲ. ಬುದ್ಧಿವಂತ ಹಕ್ಕಿಗಳು. ಯೋಚನೆ ಮಾಡಿದಂತ ಹಕ್ಕಿಗಳು 2 ಹಾರಿ ಹೋದವಂತೆ. ಏ. ಬಹಳ ದೂರ ಹೋದಾಗ ಏ. ಆಯ ತಪ್ಪಿ ಹೋಯಿತು. ಹಾ. ರೆಕ್ಕೆಯಲ್ಲಿ ಇರಿಸಿದ್ದಲ್ವ ಮೊಟ್ಟೆ ಹೌದು. ಸಮುದ್ರಕ್ಕೆ ಬಿತ್ತು. ಉರುಳಿ ಬಿತ್ತು. ಛೆ. ಛೆ. ಓಬಣ್ಣ ಭಟ್ಟರೆನ್ನುವವರು ಏ. ಸಮುದ್ರ ಸ್ನಾನವನ್ನು ಮಾಡಿ ಹಾ. ದೇವರ ಪೂಜೆಗಂತ ಏ. ನೀರನ್ನು ತಂಬಿಗೆಯಲ್ಲಿ ತುಂಬು. ತುಂಬುವಾಗ ಏ. ಆ ಮೊಟ್ಟೆ ಎನ್ನುವುದು ತಂಬಿಗೆ ಒಳಗೆ ಹೋಯಿತಂತೆ. ಹಾ. ಛೆ, ಛೆ. ಹೀಗಾಯ್ತಲ್ಲ, ದೇವರಿಗೆ ಅರ್ಪಿಸಬೇಕಾದದ್ದು. ತೀರ್ಥ. ಮತ್ತೆ ಹೊರಗೆ ಹಾಕಿದ್ರು. ಏ. ಹಾಗೆ ಒಂದು 2-3 ಬಾರಿ ಮಾಡಿದಾಗಲೂ ಮೊಟ್ಟೆ ಆ ತಂಬಿಗೆ ಒಳಗಡೆ ಬಂತಂತೆ. ಛೆ. ಬ್ರಾಹ್ಮಣರು ಯೋಚನೆ ಮಾಡಿದ್ರು, ಏ. ಇದರಲ್ಲಿ ಏನಾದ್ರೂ ವಿಶೇಷ ಇರಬಹುದು ಅಂತ. ಆ. ಹಾಗೆ ಮನೆಗೆ ಕೊಂಡು ಹೋದಂತ ಬ್ರಾಹ್ಮಣರು ಏ. ಕಲ್ಲಿನ ಪೆಟ್ಟಿಗೆ ಒಳಗೆ ಆ ಮೊಟ್ಟೆಯನ್ನು ಇರಿಸಿದ್ರಂತೆ. ಏ. ಭದ್ರವಾಗಿ. ಹಾ. ಏ. ಏ. ಕೆಲವು ದಿನ ಕಳೆದು ಹೋದ ಮೇಲೆ ಆ. ಅಲ್ಲಿ ಒಂದು ಮಗುವಿನ ಧ್ವನಿ. ವಿಚಿತ್ರ. ಹಾ, ಹೆಣ್ಣು ಮಗು. ಏ. ಕಲ್ಲ ಪೆಟ್ಟಿಗೆಯನ್ನು ಹತ್ತಿರ ಬಂದು ನೋಡುವಾಗ ಆ. ಆ ಮೊಟ್ಟೆ ಒಡೆದು ಏ. ಹೆಣ್ಣು ಮಗು ಹೊರಗೆ ಬಂದದ್ದು. ಫಲ. ಫಲ. ಆ. ಏ. ಬ್ರಹ್ಮ ಸಂಕಲ್ಪ. ಇರಬಹುದು. ಏ. ಏ. ಮೊಟ್ಟೆಯ ಬಣ್ಣ ಏ. ಬಂಗಾರದ ಬಣ್ಣವಂತೆ. ಛೆ. ಆ. ಹಾಗಾಗಿ ಏ. ಬ್ರಾಹ್ಮಣರು ಯೋಚನೆ ಮಾಡಿದ್ರು ಏನ್ ಹೆಸರು ಇಡುವುದು ಅಂತ. ಏ. ಸುವರ್ಣ ಕೇದಗೆ ಅಂತ ಹೆಸರನ್ನು ಇಡಿಸಿದ್ರಂತೆ. ಬಂಗಾರದ ಬಣ್ಣ ಇರುವ ಕಾರಣ. ಆ ಒಳ್ಳೆ ಹೆಸರು. ಸರಿಯಾದ ಹೆಸರು. ಏ. ಈ ಬ್ರಾಹ್ಮಣ ಕುಲದಲ್ಲಿ ಏ. ಒಂದು ಶಿಷ್ಟಾಚಾರ ಉಂಟು. ಏನು? ಹೆಣ್ಣು ಹೋಗಿ ಹೆಂಗಸಾಗುವುದರ ಒಳಗೆ ಆ. ಮದುವೆ ಮಾಡಿಸಬೇಕು. ಊರಿನ ಸಂಪ್ರದಾಯ. ಒಂದು ವೇಳೆ ಮದುವೆ ಆಗ್ಲಿಲ್ಲ ಅಂತ ಆದ್ರೆ ಏ. ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕಾಡಿನಲ್ಲಿ ಬಿಟ್ಟು ಬರುವುದು. ಛೆ. ಆ. ಆ. ಹಾಗೆ ಏ. ಮದುವೆ ಮಾಡಿಸಬೇಕಿತ್ತು. ಆ. ಬ್ರಾಹ್ಮಣರಿಗೆ ಆಗ್ಲಿಲ್ಲ. ಛೆ. ಹೆಣ್ಣು ಹೋಗಿ ಹೆಂಗಸ ಆಯಿತು. ಏನು ಮಾಡಿದ್ರು? ಏನು ಮಾಡುವುದು? ಏ. ಒಲ್ಲದ ಮನಸ್ಸಿನಿಂದ ಹಾ. ಅವಳಿಗೆ ಬಟ್ಟೆಯನ್ನು ಕಟ್ಟಿ ಏ. ಕಾಡಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಂದ್ರು. ಊರಿನ ಜನರ ಅಪವಾದ ಬರ್ತದೆ ಎನ್ನುವ ಆ ಹೆದರಿಕೆಯಿಂದ ಸತ್ಯ. ಇರಬೇಕು. ಏನು ಮಾಡುವುದು? ಏ. ಕಾಡು ಕತ್ತಲು, ಎಲ್ಲಿ ಹೋಗುವುದಂತ ಗೊತ್ತಾಗ್ಲಿಲ್ಲ. ಏ. ಅಳುವುದಕ್ಕೆ ಪ್ರಾರಂಭಿಸಿದ್ಲು. ಹಾ. ಆವಾಗ ಏ. ಮೂರ್ತಿಗೆ ಹೋಗುವವರೊಬ್ರು ಏ. ಬ್ರಹ್ಮವೈದ್ಯ ಎನ್ನುವುದಾಗಿ ಹಾ. ಅವರು ಬಂದ್ರಂತೆ. ಏ. ಈ ಈ ಹೆಣ್ಣಿನ ಧ್ವನಿಯನ್ನು ಕೇಳಿ ಅಲ್ಲಿಗೆ ಬಂದು ಏ. ಕಟ್ಟಿದಂತ ಬಟ್ಟೆಯನ್ನು ಬಿಡಿಸಿದಾಗ ಏ. ಅವಳಲ್ಲಿ ಕೇಳಿದಾಗ ಎಲ್ಲ ವಿಷಯವನ್ನು ಹೇಳಿದ್ರು. ಆ. ಹೇಳಿದ ಮೇಲೆ ಏ. ಇನ್ನು ನೀನು ಇಲ್ಲೇ ಇರುವುದಲ್ಲ ಅಂತ ಆ ಮೂರ್ತಿಯ ಗಡಿಗೆ ಉಂಟಲ್ಲ, ಏ. ಅದನ್ನು ಇವಳ ತಲೆಯ ಮೇಲಿರಿಸಿ ಏ. ಮನೆಗೆ ಕರೆದುಕೊಂಡು ಬಂದ್ರು. ದೊಡ್ಡ ಮನಸ್ಸು ತೋರಿದ್ರು. ಇರಬಹುದು. ಆದರೆ ಅವಳಿಗೆ ಅಲ್ಲೊಂದು ಹೆಸರನ್ನು ಇರಿಸಿದ್ರು, ಏ. ಏನು? ದೇಹಿ ಎನ್ನುವುದಾಗಿ. ಹಾ. ಹಾ. ದೇಹಿ ವೈದ್ಯತಿ. ಹಾ. 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 ಹೆಣ್ಣಾದವಳು ಹೆಂಗಸಾಗಿದ್ದಾಳೆ, ಏ. ಮದುವೆ ಮಾಡಿಸಬೇಕು. ಏ. ಯಾರಿಗೆ ಕೊಟ್ಟು ಮದುವೆ ಮಾಡಿಸುವುದು? ಯಾರಿಗೆ ಕೊಟ್ರು? ಕರ್ಗಲ್ಲ ತೋಟದ ಕಾಂತಣ್ಣ ವೈದ್ಯನಿಗೆ ಕೊಟ್ಟು ಮದುವೆ ಮಾಡಿಸಿದ್ರು. ಏ. ಏ. ಆ ಕರ್ಗಲ್ಲ ತೋಟದ ಕಾಂತಣ್ಣ ವೈದ್ಯ ಏ. ಮತ್ತೆ ದೇಹಿ ವೈದ್ಯತೆಗೆ ಆ. ಹುಟ್ಟಿದ ಏ. ಮೊದಲ ಮಗಳು ನಾನೇ.
ಕಿನ್ನಿದಾರು ಎನ್ನುವುದಾಗಿ ನನ್ನ ಹೆಸರು. ಅಮ್ಮ ಮೊದಲು ಅಂದ್ರೆ ನೀರು ಕುಡೀರಿ, ನನ್ನ ಕತೆ ಹೇಳಿದ್ನಲ್ಲ, ನೀರು ಕುಡೀರಿ. ಎರಡನೇ ಇರ್ಬೇಕಲ್ಲ, ಹಾ, ಮೊದಲು ಅಂದ್ರೆ ಬದಲು ಇರ್ಬೇಕಲ್ಲ ಅಲ್ವಾ, ಅದಕ್ಕೆ ಕೇಳಿದ್ದು. ಹಾ 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 ಹಾ. ಅದನ್ನ ಯಾಕೆ ಅರ್ಥದಲ್ಲಿ ನಿಲ್ಲಿಸಿದ್ದು? ಅಂದ್ರೆ ಮುಂದಿನ ಕಥೆಯೂ ಕೇಳಬೇಕಾ ನಿಮಗೆ? ಅರ್ಥ ಕೇಳ್ಬೇಕು. ಹೇಳ್ತೇನೆ. ನುಡಿವೆನು ಮುಂದಣ ಕಥೆಯ ಕೇಳಿರಯ್ಯಾಗ, ನುಡಿವೆನು ಮುಂದಣ ಕಥೆಯ ಕೇಳಿರಯ್ಯ, ರೂಢಿಗೊಡೆಯ ಪೆರುಮಳಾಖ್ಯನಂತೆ ಕೇಳಿರಯ್ಯ, ರೂಢಿಗೊಡೆಯ ಪೆರುಮಳಾಖ್ಯನಂತೆ ಕೇಳಿರಯ್ಯ. ಬಿಡದೆ ಬೇಟೆಯಾಡಿ ಮುಳ್ಳು ಕೇಳಿರಯ್ಯ, ಬಿಡದೆ ಬೇಟೆಯಾಡಿ ಮುಳ್ಳು ಕೇಳಿರಯ್ಯ, ಕಾಲ ಕಡೆಗೆ ಬಸಿರಿ ತಾಯ ಕರೆಸಿ ಕೇಳಿರಯ್ಯ, ನುಡಿವೆನು ಮೂದಣ ಕಥೆಯ ಕೇಳಿರಯ್ಯ, ಕೇಳಿರಯ್ಯ. ಪಡುಮಲೆಯ ಅರಸನಾದಂತ ಪೆರುಮಳ ಬೆಲ್ಲಾಳ ಒಂದು ದಿವಸ ಬೇಟೆಗಂತ ಹೊರಟು ಹೋದ್ರಂತೆ. ಹೋದಾಗ ಕಾಡಿನಲ್ಲಿ ಬಹಳಷ್ಟು ಕಡೆ ಬೇಟೆಯಾಡಿದಾಗ ಕಾಸರ್ಕನ ಮುಳ್ಳೆನ್ನುವುದು ಕಾಲಿಗೆ ಚುಚ್ಚಿತಂತೆ. ನಂಜಲ್ವ ಅದು? ಹೌದು. ಏನೇ ಮಾಡಿದ್ರು ಗುಣಮುಖವಾಗಲೇ ಇಲ್ಲ. ಕಾಲು ಕೊಳೆಯುತ್ತಾ ಬಂತಂತೆ. ಏನು ಮಾಡುವುದಂತ ಯೋಚನೆ ಮಾಡುವಾಗ ನನ್ನ ತಾಯಿ ದೇವಿ ವೈದ್ಯತೆ ಇದ್ದದಲ್ಲ, ಅವಳು ಮದ್ದನ್ನು ಕೊಡುವುದನ್ನು ಅರಸನಿಗೆ ತಿಳಿಯಿತು. ಅರಮನೆಗೆ ಕರೆತರುವಂತ ವ್ಯವಸ್ಥೆಯನ್ನು ಮಾಡಿದ್ಲು. ಆದ್ರೆ ನನ್ನ ಅಮ್ಮ ಹೋಗುವ ಸ್ಥಿತಿಯಲ್ಲಿ ಇರ್ಲಿಲ್ವಂತೆ. ಯಾಕೋ? ತುಂಬಾ ಗರ್ಭಿಣಿಯಂತೆ. ಅರಸರು ದಂಡಿಗೆಯನ್ನು ಕಳುಹಿಸಿಕೊಟ್ರಂತೆ. ದಂಡಿಗೆಗೆ ಮರ್ಯಾದೆಯನ್ನು ಕೊಟ್ಟು ಆ ದಂಡಿಗೆಯನ್ನೇ ಹಿಡಿದು ದಂಡಿಗೆಯನ್ನು ಆಧರಿಸಿ ಅರಮನೆಗೆ ಬಂದು ಅರಸನಿಗೆ ಮದ್ದನ್ನು ಕೊಟ್ರಂತೆ. ನಾಟಿ ಮದ್ದು ಮಾಡಿದರು. ಸಂಪೂರ್ಣ ಗುಣಮುಖವಾಯಿತಂತೆ. ಸಂತೋಷಗೊಂಡಂತ ಅರಸರು ಮರ್ಯಾದೆಯನ್ನು ಕೊಟ್ರಂತೆ ನನ್ನ ತಾಯಿಗೆ. ಆಮೇಲೆ ಅಲ್ಲಿಂದ ಮನೆಗೆ ಹೊರಟು ಹೋಗಿ ಸ್ವಲ್ಪ ದೂರ ಕ್ರಮಿಸುವಾಗಲೇ ಪ್ರಸವ ವೇದನೆ ಪ್ರಾರಂಭವಾಯಿತಂತೆ. ಇನ್ನು ಮನೆಗೆ ಹೋಗುವುದಲ್ಲ, ಅರಮನೆಗೆ ಕರೆತನ್ನಿ ಅಂತ ಅರಸರು ಹೇಳಿದ್ರಂತೆ. ಉದಾರ ಗುಣ ತೋರಿದ್ರು. ಅರಮನೆಗೆ ಬಂದ ಮೇಲೆ ಅವಳಿ ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಟ್ರಂತೆ. ಮುಂದೆ ಸ್ವಲ್ಪ ದಿನ ಕಳೆದ ಮೇಲೆ ತನ್ನ ಬಟ್ಟೆಯನ್ನೆಲ್ಲ ಹಿಡಿದುಕೊಂಡು ತೊಳೆಯುವುದಕ್ಕಾಗಿ ನದಿ ತೀರಕ್ಕೆ ಹೋದಾಗ ಕೆಂದಾಳೆ ತೆಂಗಿನ ಮರದ ಮಡಲೆನ್ನುವುದು ತಲೆಯ ಮೇಲೆ ಬಿದ್ದು ನನ್ನ ತಾಯಿಯಾದಂತ ದೇವಿ ವೈದ್ಯತೆ ಈ ಲೋಕವನ್ನೇ ಬಿಟ್ಟು ಹೋದ್ರಂತೆ. ಆದ್ರೆ ಮಕ್ಕಳು ಅನಾಥರಾಗಬಾರದು ಎನ್ನುವಂತ ಕಾರಣಕ್ಕಾಗಿ ಅದೆರಡು ಗಂಡು ಮಕ್ಕಳನ್ನು ಅರಸರೇ ಸಾಕ್ತಾ ಇದ್ದಾರಂತೆ ಅರಮನೆಯಲ್ಲಿ. ಆ ಮಕ್ಕಳಿಗೆ ಏನಂತ ಹೆಸರಿಟ್ಟಿದ್ದಾರಂತಮ್ಮ? ಏನಂತ ಹೆಸರು? ಕೋಟಿ ಚೆನ್ನಯ್ಯರೆನ್ನುವುದಾಗಿ ಹೆಸರನ್ನಿರಿಸಿದ್ರಂತೆ. ಅಲ್ಲೇ ಬೆಳೆಯುತ್ತಿದ್ದಾರೆ ಎನ್ನುವುದನ್ನು ನಾನು ಕೇಳಿದ್ದೇನೆ. ತಾಯಿ ಮನೆ ಬಿಟ್ಟು ಗಂಡ ಮನೆ ಸೇರಿದ ಮೇಲೆ ಮತ್ತೆ ತಾಯಿ ಮನೆ ಸೇರ್ಬೇಕು, ತಮ್ಮಂದಿರನ್ನು ಕಾಣಬೇಕು ಎನ್ನುವಂತ ಆಸೆ ನಮಗುಂಟಾಗ್ಲಿಲ್ವಿ? ಹೆಣ್ಣಾದವಳಿಗೆ ತನ್ನ ಗಂಡನ ಮನೆಯಲ್ಲಿ ಎಷ್ಟೇ ಶ್ರೀಮಂತಿಕೆ ಇದ್ರು ತವರ ಮನೆ ನೆನಪು ಹೋಗುವುದಕ್ಕುಂಟೆ. ಅದೇ ನಿಮ್ಮಲ್ಲಿ ಕೇಳಿದ್ದು. ತವರಿನ ಸಂಬಂಧ ಕಡಿದು ಹೋಗ್ಲಿಕ್ಕೆ ಏನ್ ಮಾಡುವುದು? ಆ ಯೋಗ ನನಗಿಲ್ಲ. ಒಮ್ಮೆ ನೋಡ್ಬೇಕು, ತಮ್ಮಂದಿರನ್ನು ನೋಡ್ಬೇಕು, ಮಾತನಾಡಿಸ್ಬೇಕು. ತಾಯಿ ಇಲ್ಲದ ಬೆಳೆದ ಮಕ್ಕಳು, ಅಕ್ಕ ನಾನವರಿಗೆ ತಾಯಿಯ ಪ್ರೀತಿಯನ್ನು ಕೊಡಬೇಕು, ಅವರನ್ನು ನೋಡ್ಬೇಕೆನ್ನುವಂತ ಮನಸ್ಸುಂಟು. ಆ ಯೋಗ ಭಾಗ್ಯ ಇಲ್ಲ ನನಗೆ. ಯಾವಾಗ ನೋಡುವುದೋ ಏನೋ. ತರಳೆಯಾಡಿದ ನುಡಿಯ ಕೇಳುತ್ತಾ ಹರುಷವಾರಿದಿಗೆ ಸೋಸ ಆನಂದ ಬಾಷ್ಪ ಸೂಸಲನು ಜರು ಸುರಿವ ಬಾಷ್ಪ ಕುಲವ ಸೆರಗಿ ನೋಡಲಿಸುತ್ತ ಇನ್ನೂ ಸತ್ಯವನ್ನು ಮುಚ್ಚಿಡುವುದ? ಕಣ್ಣರಿಯದಿದ್ದರೂ ಕರುಳರಿಯದೆ ಹಾ, ಅಕ್ಕನ ಕಥೆ ಕೇಳಿ
ನಮಗೂ ದುಃಖ ಉಮ್ಮಳಿಸ್ತಾ ಇದೆ. ಸರಿಯಣ್ಣ. ಅಕ್ಕನಂತೂ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಅವಳನ್ನು ಸಮಾಧಾನ ಪಡಿಸಬೇಕು. ಒಳಗೆ ಹೋಗೋಣ. ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ನೀವು? ಮನೆಯಲ್ಲಿ ಗಂಡಸರಿಲ್ಲ ಅಂತ ಮೊದಲೇ ಹೇಳಿದ್ದೇನೆ ನಾನು. ಎಲ್ಲಿ ಒಳಗೆ ಬರುವುದು ನೀವು? ಕುಡೀರಿ, ನೀರು ಕುಡಿದು ಹೋಗಿ ನೀವು ಹೋಗಿ. ಅಮ್ಮ ನಿನ್ನ ತಮ್ಮ ನೀತನು ಚೆಲ್ಲಯ್ಯ ನೆಂಬಾರಮ್ಮ ಗಿರಿದು ಹುಟ್ಟಿದಾತನೋ ಅಮ್ಮ ಜ್ಯೇಷ್ಠಳೆಂದು ತಿಳಿದೆ ಅಮ್ಮ ನಾನು ಕೋಟಿ ನಿನ್ನ ಅಮ್ಮನ ಬದಿಲಿದ ಬಾದೆ ಅಮ್ಮ ಯಮಳರಾಗಿ ಅಮ್ಮ ನನ್ನ ಕಥೆಯನ್ನು ಕೇಳುವಾಗ ನಿಮ್ಮ ಕಣ್ಣಲ್ಲಿ ನೀರು. ಯಾರು ನೀವು? ಅಮ್ಮ, ಎಳೆಯವಳಾಗಿರ್ಲಿ ಹಳೆಯವಳಾಗಿರ್ಲಿ, ಹೆಣ್ಣು ಅಂತ ಅಮ್ಮ ಅಂತ ಕರೆಸಿಕೊಳ್ಳುವುದು ಹೆಣ್ಣು ಮಾತ್ರ. ಇದು ನಾವು ಅನ್ಯರು ಅಂತ ತಿಳ್ಕೊಳ್ಬೇಡ. ಯಾರನ್ನು ಕಾಣಬೇಕು ಅಂತ ಆಸೆಯಿಂದಿದ್ಯೋ, ಕೋಟಿ ಜನರು ಅಂತ ಹೆಸರು ಕೇಳಿದ್ಯೋ, ಇನ್ನೂ ಅನಾಥರಾಗಿಯೇ ಎಲ್ಲೋ ಹೇಗೋ ಬದುಕುತ್ತಾ ಇದ್ದಾರೆ ಅಂತ ನೀನು ಮನದಲ್ಲಿ ಭಾವಿಸಿದ್ಯೋ, ಅಂತಹ ನಿನ್ನ ತಮ್ಮಂದಿರು ನಾವೇ ಕೋಟಿ ಜನ. ನಾವೇ ಸಾಧ್ಯ ಇಲ್ಲ. ಕತೆ ಹೇಳಿದವಳು ನಾನೇ ಅಲ್ವಾ? ಓಹೋ, ಈ ಕಥೆಯನ್ನು ಕೇಳಿ ನೀವು ಈಗ ಕೋಟಿ ಚೆನ್ನೈರ್ ಅಂತ ನೀವು ಹೇಳುವುದು ನಿನ್ನ ಪ್ರೀತಿಯ ತಮ್ಮ ಕೋಟಿ ಅಂದ್ರೆ ನಾನು, ಚೆನ್ನೈ ಅಂದ್ರೆ ಇವನು. ನೀವು ಎಷ್ಟು ಬಾರಿ ಹೇಳಿದ್ರು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೋ? ನನ್ನ ತಮ್ಮಂದಿರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ನನಗೊಂದು ಕಲ್ಪನೆ ಇಲ್ವಾ? ಹೌದು. ಏನ್ ಮಾಡ್ತಿರಬಹುದು? ಎಲ್ಲಿಯೋ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಎಲ್ಲಿಯೋ ಆಳು. ಛೆ, ನೀವು ಇಷ್ಟು ದಷ್ಟಪುಷ್ಟವಾಗಿ ಬೆಳೆದಿದ್ದೀರಿ, ಸಾಧ್ಯ ಉಂಟ ಇದು? ಕಾರಣ ಹುಟ್ಟುತ್ತಾಯಿಷ್ಟವಾಯಿತು ಸಾಯನಲ್ಲಿ ರೊಟ್ಟಿ ತಿರುದು ದಷ್ಟವಾಯಿತು ಕಷ್ಟವಾಯಿತು ಇಷ್ಟವಿದ್ದರೆಲ್ಲರೂ ಕೈ ಬಿಟ್ಟು ಪೆರುಮಳನೂರಿಗೆ ಗಡಿಯಿಟ್ಟು ರಾಜ್ಯ ಭ್ರಷ್ಟರಾಗಿ ಮುಟ್ಟಿದು ನಿನ್ನೂರನಿಲ್ದು ಹುಟ್ಟು ತಾಯಿಗರಿಷ್ಟವಾಯಿತು ಸಾಹಿತ್ಯದಲ್ಲಿ ರೊಟ್ಟಿ ತಿಂದು ಪುಷ್ಟವಾಯಿತು ನಮ್ಮನ್ನು ಕಾಣುವಾಗ ನಿನಗೆ ವಿಚಿತ್ರ ಅನಿಸಬಹುದು. ಆಗದೆ ಇರ್ತದೆ. ನನ್ನ ತಮ್ಮಂದಿರು ನೀವು. ಅವರ ಮಕ್ಕಳು ಹೀಗಾಗುವುದಕ್ಕೆ ಸಾಧ್ಯವಾ ಎಂಬುದಾಗಿ. ಸಾಧ್ಯವಾ? ಸಾಧ್ಯವೇ. ಯಾಕೆ ಗೊತ್ತಾ? ಯಾಕೆ? ನಾವು ನಮ್ಮ ಮಾವ ಸಾಯನ ಬೈದ ಅವನಲ್ಲಿ ಇದ್ದು ಬೇಕಾದಷ್ಟು ರೊಟ್ಟಿ ಹಾಗೆ ಸಿಯಾಳ ಇತ್ಯಾದಿಗಳನ್ನು ಹಾಲು ಮೊಸರು ಇತ್ಯಾದಿಗಳನ್ನು ತಿಂದು ನಮ್ಮ ರಟ್ಟೆ ಗಟ್ಟಿಯಾಯಿತು. ಮಾತ್ರವಲ್ಲ, ನಮ್ಮನ್ನೇ ಸಾಕಿ ಸಲಹಿದಂತ ಬಲ್ಲಾಳರೇ ನಮ್ಮನ್ನು ಕೊಲ್ಲುವುದಕ್ಕಾಗಿ ಮುಂದೆ ಬಂದರು. ಮಾತೆಲ್ಲರಲ್ಲಿ ನಾವು ಬದುಕುವುದು ಒಳ್ಳೆದಲ್ಲ, ನಮ್ಮ ಅಭ್ಯಾಸವೂ ಅಲ್ಲ ಅಂತ ಹೇಳಿ ಗಡಿಯಿಟ್ಟು ಅಲ್ಲಿಂದ ಹೊರಟು ಬಂದವರು ನಾವು. ಮನನ್ನು ಕಳೆದುಕೊಂಡವರು ಈಗ ಅಕ್ಕ ಸಿಕ್ಕಿದಳು ಎನ್ನುವಂತಹ ಸಂತೋಷ ನಾವೇ ಗಾಳಿಗಲ್ದು ಅಂದಿದೆ ಕಾಣುತ್ತಲಾಕೆ ತಂದದಿ ಮುತ್ತಿಸಿ ನಪ್ಪೊತ್ತಾಗ ಕಂದರಿದ ನಿಮಗ ಇಂದು ಯೋಗ ದಯ್ಯ ತಂದೆ ತಾಯಿಯರನ್ನು ತೊರೆದ ಮತ್ತ ಭಾಗ್ಯಂದು ನಾವು ಮಕ್ಕಳೇ
ತಂದೆ ತಾಯಂದಿರನ್ನು ಕಳೆದುಕೊಂಡಂತ ಅನಾಥರು ನಾವು. ತಾಯಿಲ್ಲದೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಬದುಕುವುದಕ್ಕೂ ಸಾಧ್ಯ ಇಲ್ಲ. ಆ ನೋವೇನೆನ್ನುವುದನ್ನು ನಾವು ಅನುಭವಿಸಿದವರು. ಹೌದಕ್ಕ. ಆದ್ರೆ ನಿಮ್ಮ ಜೊತೆಯಲ್ಲಿದ್ದು ನಾನ್ ನಿಮ್ಮನ್ನು ನೋಡಿಕೊಳ್ಬೇಕಿತ್ತು. ಆ ಯೋಗ ನನಗಿಲ್ಲ. ಏನು ಮಾಡೋಣ ಹೇಳುವ ಭಾಗ್ಯ ನಮಗಿಲ್ಲ. ಒಂದೊಂದು ಕಡೆಯಲ್ಲಿ ನಾವು ಬದುಕುವ ಹಾಗಾಯಿತು. ಆ ದೇವರ ಅನುಗ್ರಹದಿಂದ ಇಂದು ನಾವೆಲ್ಲ ಒಂದಾಗಿದ್ದೇವಲ್ಲ. ಸಾಕು, ಇಷ್ಟಾದ್ರೆ ಸಾಕು, ಇಷ್ಟಾದ್ರೆ ಸಾಕು. ನನಗೆ ನನ್ನ ತಮ್ಮಂದಿರು ಸಿಕ್ಕಿದ್ದಾರೆ. ನೋಡುವ ಯೋಗ ನನಗೆ ದೊರಕಿದೆ. ಏನು ನಿಮಗೆ ಮದುವೆ ಆಗಿ ತುಂಬಾ ವರ್ಷಗಳಾಯ್ತಂತ ಅಲ್ವಾ? ಹೌದು. ಮಕ್ಕಳೇ ಎಲ್ಲೋ ಇರಬೇಕು, ಆಡುವುದಕ್ಕೆ ಹೋಗಿದ್ದಾರೋ? ಮದುವೆಯಾಗಿ ಕೆಲವು ವರ್ಷ ಕಳೆದು ಹೋಯ್ತು. ಹೌದು. ಎಷ್ಟು ಮಂದಿ ಮಕ್ಕಳು? ಮಕ್ಕಳಾಗ್ಲಿಲ್ವೋ? ಒಬ್ಳ ಆಗ್ಲಿಲ್ಲ. ಅಮ್ಮ ಮಕ್ಕಳಾಗ್ಲಿಲ್ವಾ? ಹೋಗ್ತಾ. ಅಕ್ಕ ಏನು ಕಣ್ಣೀರು ಸುರಿಸಬೇಡ. ಈಗ ನಿನ್ನ ಮಕ್ಕಳು ನಾವು, ನೀನೇ ನನ್ನ ಅಮ್ಮ. ನನ್ನ ಬದುಕು ಸಾರ್ಥಕ ಆಯ್ತು. ನಿನ್ನ ತಮ್ಮಂದಿರನ್ನು ಮಕ್ಕಳೆಂಬುದಾಗಿದೆ. ಅದೇ ರೀತಿಯಲ್ಲಿ ನಿಮ್ಮನ್ನ ನಾನು ನೋಡಿಕೊಳ್ತೇನೆ. ಆಯ್ತಾಯ್ತು, ನಾವು ತುಂಬಾ ದೂರದಿಂದ ನಡೆದು ಬಂದಿದ್ದೇವೆ. ಹಸಿವೆ ಆಗ್ತದಾ? ಆಯ್ತು, ಒಳ್ಳೆ ಹಸಿವೆ ಆಗ್ತದಾ? ಅವರು ಮೂರ್ತೆಗೆ ಹೋಗಿದ್ದಾರೆ. ಯಾವಾಗ ಬರೋದು? ಅವ್ರು ಬರುವುದು ಇನ್ನು ಸಂಜೆ ಆಗ್ತದೆ. ನಿಮ್ಗೆ ಹಸಿವೆ ಆಗ್ತಾ ಇದೆಯಾ? ಹೌದೇನೋ? ಒಳ್ಳೆ ಗಂಜಿ ಚಟ್ನಿ ಮಾಡಿಟ್ಟಿದ್ದೇನೆ, ಬನ್ನಿ. ಯಾರಿಗೆ ಗಂಜಿ ಅಕ್ಕ ತಿಂದು ಚಟ್ನಿ ಹೌದು. ಯಾರು ತಿಂತಾರೆ? ಅಕ್ಕ ಗಂಜಿ ತಿಂದು ಬೆಳೆದವರ ನಾವು. ನಿನಗೊಂದು ನೆನಪಿರ್ಲಿ, ನಮ್ಮಲ್ಲಿ ಗಂಜಿ ಚಟ್ನಿ ಇರುವುದು ಒಂದು ನೆನಪಿರ್ಲಿ. ಆಯ್ತು ನಿನಗೆ? ಓಮ ನನಗೆ ಇಷ್ಟ ಆಗುದಿಲ್ಲ. ಆಗುದಿಲ್ವಾ? ರೊಟ್ಟಿ ಬೇಕು. ಅಲ್ಲ ಅಣ್ಣ, ಕೋಳಿ ಮಾಂಸ. ಅಣ್ಣ ಓ ಓಲಿ ಬೊಂಡ 3-4 ಕೋಳಿ ಅಲ್ವಾ? ಹುಂಜ. ಹೌದು. ಅದ ಅದು ತಮ್ಮ, ಅದು ಹೌದು. ಅದು ಭೂತಕ್ಕೆ ಬಿಟ್ಟದ್ದು. ಆದಿತ್ತಾ? ನಮಗೆ ಅಂತದ್ದೇ ಆಗ್ಬೇಕು. ನಮಗೆ ಭೂತದ ಬಿಟ್ಟದ್ದೇ ಆಗ್ಬೇಕು. ಅದನ್ನ ಅದನ್ನು ತೆಗೆದು ಸರಿ ಮಾಡ್ತೇನೆ. ನೀನು ಅಯ್ಯೋ ಬೈತಾರೆ, ಬಾವ ಬೈತಾರೆ ಮಾತ್ರ. ನೀನು ರೊಟ್ಟಿ ಮಾಡು, ನೀನು ರೊಟ್ಟಿ ಮಾಡು. ಎಲ್ಲಿ ಸಂಜೆ ನೀನು? ಹಾಗೆಲ್ಲ ಹೇಳಿ. ಆ ಬಸ್ಲೆ ಚಪ್ರಕ್ಕೆ ತಡೆಯಲ್ಲ, ಬಾಯ ಗಿಡಿ ಬಸ್ಲೆ ಚಪ್ರ ಕೌಚ್ ಬಿದ್ದೋಗಿದೆ. ಹೋಗ್ಲಿ ಸಾಯ್ಲಿ, ಬನ್ನಿ ನೀವು ಬನ್ನಿ. ಭಟ್ರ ಮನೆ ಇವರ ಕೋಳಿ ಒಂದು ಬಂದು ಇಡೀ ಅಲ್ಲಿ ಕೆಂದು ಹಾಕಿದೆ. ಅಲ್ಲ ಈ ಭಟ್ರ ಮನೆ ಓಯ್, ನೀವು ಇಲ್ಲಿ ಬನ್ನಿ. ನೀವು ಎಲ್ಲೆಲ್ಲ ಹೋಗಿ ಪೆಟ್ಟು ತಿಂತೀರಿ. ನೀವು ಬನ್ನಿ, ಇಲ್ಲಿ ಬನ್ನಿ. ಭಟ್ರ ಮನೆಯಲ್ಲಿ ಕೋಳಿ ಇಲ್ಲ ಅಂತ ಭಟ್ರ ಮನೆಯಲ್ಲಿ ಕೋಳಿ ಇದೆಯಾ? ಅದು ನಮ್ಮನೆ ಕೋಳಿ ಭಟ್ರ ಮನೆಗೆ ಹೋಗಿತ್ತು. ಓ ಹಾಗೆ. ಬನ್ನಿ ಬನ್ನಿ, ನೀವು ಬನ್ನಿ, ಇಲ್ಲಿ ಬನ್ನಿ. ಬನ್ನಿ. ಎಂತದ್ದು ಬೊಬ್ಬೆ ಎಂತದ್ದು ನಿಮ್ಮದು? ಕೊಡ್ಬೇಡ್ರಿ ನೀವು. ಓಯ್, ಅವ್ರಿಗೆ ಕೊಡ್ಬೇಡಿ, ಬನ್ನಿ ಅವ್ರಿಗೆ. ಹೇಗೆ ಇಷ್ಟೊಂದು ಏನು ಮಾಡ್ರೆ? ಅಲ್ಲಿ ಆ ರೀತಿಯಲ್ಲ ಬಸ್ಲೆ ಚಪ್ರ ನಾನು ಎಷ್ಟು ಕೊಟ್ಟು ಮಾತಾಡಬೇಡಿ. ಯಾರ್ಯಾರು ಮನೆ ಮಾತಾಡ್ಬೇಡಿ, ಒಳಗೆ ಜನ ಇಲ್ಲ. ಯಾರ್ಯಾರು ಮನೆ ಮಾತಾಡಬೇಡಿ. ಯಾಕೆ ಮಾತಾಡು? ನಾನು ನನ್ನ ಹೆಂಡತಿ ಹತ್ರ ಮಾತಾಡು, ನನ್ನ ಮನೆಯಲ್ಲಿ ನಾನು ಮಾತಾಡುದು. ಒಳಗೆ ಜನ ಇದ್ದಾರೆ, ಒಳಗೆ ಜನ ಆಗ ಬಾದಾರಿಗೆ ಇಬ್ಬರಿದ್ದಾರೆ. ಇಬ್ಬರಿದ್ದಾರೆ, ಮತ್ತೆ ಹೊರಗೆ ಬರುದು ಹೇಗೆ ನೀನು? ನಾನು ಇಷ್ಟು ಬೊಬ್ಬೆ ಹೊಡಿ ಹೋಗ್ಲಿ, ಇಬ್ಬರಿದ್ದಾರೆ ಅಲ್ಲ. ನಾನಿಲ್ಲದಿದ್ದಾಗ ಇಬ್ಬರಿಬ್ಬರು ಮನೆಯೊಳಗೆ ಅಲ್ಲ. ಗಂಡಸಿಗೆ ಇದು ಬಿಟ್ಟರೆ ಬೇರೆ ಏನು ಆಲೋಚನೆ ಇಲ್ಲ. ಭಾವಂದಿರು ಇಬ್ಬರಿದ್ದಾರೆ ಅಂತ ಹೇಳಿದ್ದೆ. ಭಾವಂದಿರು ಯಾವ ಬೂದಿ ರಾಶಿಯಿಂದ ಎದ್ದು ಬಂದ ಭಾವಂದಿರು? ಎಷ್ಟು ವರ್ಷದಲ್ಲಿ ಯಾವ ಕುಟುಂಬ ಇಲ್ಲದ ವೈಗಲಿಗೆ ಸತ್ತವರು ಎದ್ದು ಬಂದದ್ದು ಯಾವ ಭಾವಂದಿರು? ಸಂಬಂಧದಲ್ಲಿ ಭಾವಂದಿರು. ಯಾವ ಭಾವಂದಿರು? ಎಲ್ಲಿ ಸತ್ತವರವರು ಭಾವಂದಿರು? ಅಮ್ಮ ಏನ್ ಮಾಡ್ತೀಯೋ? ಭಾವಲ್ವಾ? ಇಲ್ಲಿ ಬನ್ನಿ, ನೀವು ಇಲ್ಲಿ ಬನ್ನಿ. ಸಂಬಳದ ಕೋಣ ಬಂದಾಗಿ ಬರ್ತಾನೆ. ಅಲ್ಲ ತಮ್ಮ, ಅದನ್ನ ಅಕ್ಕನಲ್ಲಿ ಹೇಳ್ಬೇಡ. ಬರುವಾಗ ದಾರಿಯಲ್ಲಿ ಏನಿಲ್ಲ. ಇಬ್ರು ಯಾರೋ ನನ್ನ ಹತ್ರ ಜಗಳಕ್ಕೆ ಬಂದ್ರು. ತೆಗ್ದ ದೌಡೆ ಮೇಲೆ ಇಬ್ರಿಗೆ ಬಿಟ್ಟಿದೆ ನಾನು. ಓಡಿ ಹೋದವರು ಪಾಪಿ ಮಕ್ಕಳು ಇನ್ನೂ ಬರ್ಲಿಲ್ಲ.
ಸೊಳ್ಳೆ ಎಷ್ಟು ದೊಡ್ಡದು. ಹೌದಾ ಇಲ್ಲಿ ನೋಡಿ ಇನ್ನೊಂದು ನೋಡಿ ಇಲ್ಲಿ ಅವ ಅಪ್ಪ ಅಂತೇಳಿ ಬೆನ್ನಿ ಹೊಡೆದು ಸೊಳ್ಳೆ ಅಂತೇಳಿ ಇಲ್ಲಿ ಕೊಟ್ಟದು. ಇಲ್ಲಿ ಬನ್ನಿ. ಏ ಬಾವ ಇದೆಂತ ಮೈಯೆಲ್ಲ ಬಾಬಾ ಅಲ್ಲ ಇದೆಂತದ್ದು? ಅಲ್ಲ ಹೇಳುವುದಿಲ್ಲ ಏನದು ಇದೆಲ್ಲ? ಅಲ್ಲ ಇಬ್ರು ಹುಡುಗರಿಗೆ ನನಗೆ ಹೊಯ್ಕೈ ಮಾರಾಮಾರಿ ಪೆಟ್ಟು ಅಡಿ ಮೇಲು ಸರಿ ತೆಗೆದು ಕೊಟ್ಟೆ ಅಲ್ಲ ನಾನು. ಆಗೊಂಚೂರು ತೋಡಿಗೆ ಬಿದ್ದಾಗ ಆಯ್ತು. ನೀವು ಕೊಟ್ಟದ ಕೊಟ್ಟದ್ದು ಯಾರು? ಕೊಟ್ಟೆ ಅದು ಯಾರು ವಿಮರ್ಶೆ ಮಾಡಬೇಡ. ಬಾವ ಬಾವ ಇಲ್ಲಿ ನೋಡಿ ನಿಮ್ಮ ಬಾವಂದಿರು, ನಿಮ್ಮ ದೊಡ್ಡ ಬಾವ, ನಿಮ್ಮ ಸಣ್ಣ ಬಾವ. ಏನ್ ಬಾವ ಮನೆ ಆಗಿದೆ ಬಾ. ಬಾವ ಸಾಕು ಬನ್ನಿ ಬನ್ನಿ. ಅಕ್ಕ ಭಾವನ ಹೆಸರೇನು ಅಂತ ಆ? ಭಾವನ ಹೆಸರೇನೆಂದು ಸುಮ್ನಿರು ನೀನು. ಏ ಯಾರಾದ್ರೂ ಗಂಡನ ಹೆಸರು ಹೇಳ್ತಾರ? ಅಕ್ಕ ಅಲ್ಲ ನೀ ಸುಮ್ನೆ ನಾನು ಹೇಳುದಿಲ್ವಾ? ನಾನು ಹೇಳುದಿಲ್ಲ, ನೀನ್ ಸುಮ್ನಿರು ನೀನು. ನಾನು ಹೇಳುದಿಲ್ಲ. ಏನು ಹೆಸರು ಹೇಳದೇ ಇದ್ರು ಏನಾದ್ರೂ ಅಡ್ಡ ಬಳಸಿ ನಾನು ಹೇಳುದಿಲ್ಲ, ನೀನ್ ಸುಮ್ನಿರು ನೀನು. ಎಂತದು ಹೇಳಿದಲ್ಲ ನಾನು. ಎಂತದು ಏನು ಅಂತ ನೀ ಸುಮ್ನಿರು, ನಿನ್ನ ಹೇಳಿ ಆಯ್ತು ನಾನು. ಎಂತದು ನನಗೆ ಕೇಳಲೇ ಇಲ್ಲ. ಅದು ಬಂದು ನಾನು ಹೇಳುದಿಲ್ಲ. ಪಯ್ಯ ಅಂತ ಮಾತ್ರ ಕುಯ್ಯ ಅಂತ ಹೇಳಲಿಲ್ಲ ಅವರಿಗಿದೆ. ಅದು ಆವತ್ತು ಸೀತೆ ಹೇಳಲಿಲ್ವಾ? ಏ ರಾಮ ಏ ರಾಮ ಹೇಳುವುದು. ದೊಡ್ಡ ಬಾಬಾ ಕೋಟಿ ನಾನೇ ಕೋಟಿ ಬಾವ ಇವ ಚೆನ್ನ. ಸಾಕು, ನಿನ್ನ ಮಾಲಿಂಗಣ್ಣ ಬೇಡ ಸಾಕು. ಬಾವ ಅವನ ಹತ್ತಿರ ಹೋಗ್ಬೇಡಿ, ನನ್ನ ಹತ್ತಿರ ಬನ್ನಿ. ಏನಾದ್ರೂ ಒಂಚೂರು ಮಾತಾಡೋ ಒಳ್ಳೆ ಆಯ್ತು. ಅವರು ಅವ ಪಿಸಿಂಟ ಅವ. ಆಗ ಗೊತ್ತಾಗಿದೆ ಇದು ಏನ್ ನೋಡ್ತಾ ಇದೀಯ? ಅಯ್ಯೋ ಇನ್ನು ಗದ್ದೆ ಹಂಚಿಗೆ ಹೋಗಿ ಒಂದೆಲಗೆ ಹಿಡ್ಕೊಂಬ. ಯಾಕೆ? ಒಂದೆಲಗೆ ಚಟ್ನಿ ಮಾಡು. ಅಯ್ಯೋ ಯಾರಿಗೆ? ಇವ್ರಿಗೆ ಚಟ್ನಿ ಮಾಡು. ಅದೇ ತಾಳಕ್ಕೆ. ಅಡಿಗೆ ಮಾಡಿ ಆಯ್ತು. ಆಗಿದೆ. ಅಡಿ ಹೊಡಿ ಆಯ್ತಾ? ಇಷ್ಟು ಬೇಗ ಮೊನ್ನೆ ಕಾಯ್ದು ಈಗ ಇವ್ರು ಇನ್ನು ಇಲ್ಲೇ ಇರ್ತಾರೆ, ಎಲ್ಲಿಗೆ ಹೋಗುದಿಲ್ಲ, ಇಲ್ಲೇ ಇರುದು. ಗಂಜಿ ಚಟ್ನಿ ಒಣ ಮೀನು. ಯಾರಿಗೆ ಬೇಕು ಗಂಜಿ ಚಟ್ನಿ? ಏನ್ ಮಾಡಿದ್ದಾರೆ ಕೇಳು ಇವನಲ್ಲಿ. ಓ ಅಲ್ಲಿ 4 ಹೋಗಿ ಇರ್ಲಿಲ್ವಾ? ಹೌದು 4 ತೆಗ್ದಿದ್ದೇನೆ. ಹೌದು. ಏ ಪುಣ್ಯಾತ್ಮ ಅದು ಬೊಬ್ಬರಿಗೆ ಬಿಟ್ಟದ್ದು. ನೋಡಿ ಬೊಬ್ಬರನಿಗೆ ಬಿಟ್ಟದ್ದು 4 ಇವತ್ತು ಹೋಗಿದೆ. ಇನ್ನೊಂದು 4 ಅಲ್ಲಿ ಗೂಡಲ್ಲಿಲ್ವಾ? ಅದು ಹೊಂಜಿಗಳಿಗೆ ಬಿಟ್ಟದ್ದು. ಅದು ನಾಳೆಗೆ ತೆಗಿತಾರೆ. ಹೋಗ್ಲಿ ಹೋಗ್ಲಿ ಉಂಟಲ್ವಾ? ಏನಾಯ್ತು ಬಾವ? ಬಾವ ಅಕ್ಕ ಅಕ್ಕ ನೀರು ಅಕ್ಕ ನೀರು ನೀರು ಅಲ್ಲ ಅಕ್ಕ ಏನಿಲ್ಲ ತೋಡಲ್ಲಿ ನೀರು ಹೋದಾಗೆ ಹೋಗ್ತು. ನಿಮ್ಗೆ ಸರಿ ಗೊತ್ತಿತ್ತು ಹೀಗೆ ಆಗಬೇಕು. ಈಗ ಸರಿ ಆಯ್ತು. ಇಂತ ಆಗ್ಲಿಲ್ಲ ಸ್ವಾಮಿ. ಈಗೊಂದು ಸಮಾಧಾನ ಆಯ್ತು. ಅಲ್ಲ ಭಾವನಲ್ಲಿ ಎಷ್ಟು ಪ್ರೀತಿ ಅಕ್ಕನಿಗೆ. ಸ್ನಾನ ಮಾಡಿಸಿ ಬಿಳಿ ಬಟ್ಟೆ ಹಾಕುದು ಬೇಡ ಸಾಕು. ಅಲ್ಲ ಎಷ್ಟೊಂದು ಹೌದು, ಸ್ನಾನ ಮಾಡಿಸಿ ಇಲ್ಲಿ ಬಿಳಿ ಬಟ್ಟೆ ಹೀಗಾಗಿ ರಗಳೆಲ್ಲ. ಓ ಬಾವ ಭಾರಿ ಅನ್ಯೋನ್ಯತೆ ತಿಂದಿದ್ದೀರಿ ನನ್ನ ಅಕ್ಕ. ಹೆಂಡತಿ ಬೇಕು, ಹೆಂಡತಿ ಆಗಿದ್ರೆ ಮಾತ್ರ ಒಂದು ಸಂಸಾರ ಸರಿಯಾಗಿ ನಡೆಯುದು. ಹೌದು. ಹಾಗೆ ಏನೇ ಇರಲಿ ನೀವು ಬಂದ್ರಲ್ಲ. ಇನ್ನೆಲ್ಲಿ ಇನ್ನು ಹೋಗಿ ನಿಮಗೆ ಏನು ಕೆಲಸವೇ ಇಲ್ಲ, ನೀವು ಕೂತು ತಿನ್ನು ನಿಮ್ಮ ಜೊತೆ ಅಷ್ಟೇ. ಇರ್ತೇವೆ. ಮತ್ತೆ ಇಷ್ಟು ದಿವಸ ನಿಂತ್ಕೊಂಡು ಊಟ ಮಾಡ್ತಿದ್ದ. ಆಗಲ್ಲ ಬಾವ. ಕೆಲಸ ಇವರು ಮಾಡ್ತಾರೆ ನಿಮ್ ಅಂತ. ಕೆಲಸ ಎಂತದ್ದು? ನೀವು ಇಲ್ಲೇ ಇದ್ದೀರಿ, ಇನ್ನು ಹೋಗುದಿಲ್ಲ. ಇಲ್ಲ ಹೋಗುದಿಲ್ಲ ಇಲ್ಲೇ. ಅಲ್ಲ ತಾಳೆ ಮರ ಎಷ್ಟು ಉಂಟು? ತಾಳೆ ಮರ ಸಾಧಾರಣ 250 ಉಂಟು. ಹೌದಲ್ಲ ಇನ್ನು ನಾವಿದ್ದೇವೆ. 250. ಅಲ್ಲ ನಾವಿದ್ದೇವೆ ಅಂತ. ನೀವು ಮಾಡುವ ಕೆಲಸ ನಾವು ಮಾಡ್ತೇವೆ. ಆ ಮೂರ್ತಿಯನ್ನೆಲ್ಲ ನೀವೇ ಮಾಡ್ತೀರಾ? ಹೌದು. ಕಳ್ಳು ತೆಗೆಯುದು. ಈಗ ನೀವು ನಾಳಿಂದ ಕಳ್ಳು ತೆಗೆದು ಅಂತ ಹೇಳಿದ್ರೆ ನಾನು 500 ತಾಳೆ ಮರವನ್ನು ಒಪ್ಪಿಕೊಳ್ತೇನೆ. ಬೇಸಾಯ ಉಂಟಾ? ಹೌದು. ಅದೆಲ್ಲ ಅಣ್ಣ ಮಾಡ್ತಾರೆ. ಗದ್ದೆ ಹೌದು 200 ಮುಡಿ ಉಂಟು. ಹೌದಾ ನಾನು ಮಾಡ್ತೇನೆ. ಹೌದಾ? ಹಾಗೆ ತಮ್ಮ ಊಟ ಆ ನೆಲೆ ಕೆಲಸ. ಹಾಗಾದ್ರೆ ಬನ್ನಿ.